ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು. ನಮಸ್ಕಾರ ವೀಕ್ಷಕರೇ, ಈ ಹೊತ್ತಿನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ. ಎಲ್ರಿಗೂ ಗೊತ್ತಿದೆ, ಇವತ್ತೆಲ್ಲ ಮಾಧ್ಯಮದಲ್ಲೂ ಇದೇ ಸುದ್ದಿ ಹೆಡ್ಲೈನ್ಸಲ್ಲಿ ಬಂದುಬಿಟ್ಟಿದೆ. ಏನು ಅಂತಂದರೆ, ನಿನ್ನೆ ದಿನ ದೀಪಾವಳಿ ಪ್ರಯುಕ್ತ ಉಡುಪಿಯಲ್ಲಿ ಇರುವಂತಹ ಶೋಕಮಾತಾ ಇಗರ್ಜಿಯ ವಠಾರದಲ್ಲಿ ಬಹಳ ಸುಂದರವಾದಂಥ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಆ ಕಾರ್ಯಕ್ರಮದ ಬಗ್ಗೆ ಎಲ್ಲೆಡೆಯಿಂದ ಇಡೀ ಪ್ರಪಂಚದಾದ್ಯಂತ ಒಂದು ವೆಬ್ಸೈಟಲ್ಲೂ ಕೂಡ ನೋಡ್ತಾ ಇದ್ದೆ. ಆ ಸುದ್ದಿ ಕೆಳಗಡೆ ಸುಮಾರು ಸಾಕಷ್ಟು ಕಮೆಂಟ್ಗಳು, ಅಲ್ಲಿ ಎಲ್ಲ ಧರ್ಮದವರು ಕೂಡ ಬಂದು ಅವರ ಒಳ್ಳೆ ಮಾತುಗಳನ್ನು, ಪ್ರಶಂಸನೀಯ ಮಾತುಗಳನ್ನು ಕಮೆಂಟ್ ಮೂಲಕ ಅವರು ಹಾಕಿದರು. ಭಾಳ ಸುಂದರವಾದಂಥ ಕಾರ್ಯಕ್ರಮವನ್ನು ಅವರು ಆಯೋಜನೆ ಮಾಡಿದರು. ಈ ಕಾರ್ಯಕ್ರಮ ಏನು ಅಂತ ಹೇಳಿದರೆ, ಕಾರ್ಯಕ್ರಮ ಆಯೋಜನೆ ಮಾಡಿದವರಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸುವಂಥ ಕಾರ್ಯಕ್ರಮ. ಜೊತೆಗೆ ಈ ಕಾರ್ಯಕ್ರಮದ ಹಿಂದಿನ ಪರಿಕಲ್ಪನೆ ಏನು, ಮತ್ತೆ ಒಂದು ಒಳ್ಳೆ ಸಮಯದಲ್ಲೇ, ಒಳ್ಳೆ ಸಂದರ್ಭದಲ್ಲೇ ಇಂಥ ಒಂದು ಕಾರ್ಯಕ್ರಮ ಮೂಡಿ ಬಂದಿದೆ. ಹಾಗಾಗಿ ಎಲ್ಲರ ಎದೆಯಲ್ಲೂ ದೀಪಾವಳಿ, ಎಲ್ಲರ ಎದೆಯಲ್ಲೂ ಪ್ರೀತಿಯ ದೀಪವನ್ನು ಹಚ್ಚುವಂಥ ಒಂದು ಕಾರ್ಯಕ್ರಮ ಇದಾಗಬೇಕು ಅನ್ನೋದೇ ಈ ಹೊತ್ತಿನ ಉದ್ದೇಶ ಅಷ್ಟೇ. ಇಬ್ಬರು ಅತಿಥಿಗಳು ನಮ್ಮನ್ನು ಸೇರಿಕೊಂಡಿದ್ದಾರೆ. ಮೊದಲನೇದಾಗಿ ಈ ಕಾರ್ಯಕ್ರಮದ ರೂವಾರಿ ಅಂತಲೇ ಹೇಳಬೇಕು. ಅವರು ನಿತ್ಯಾನಂದ ಒಳಕಾಡು ಅವರು, ಎಲ್ಲರಿಗೂ ಸರ್ವರಿಗೂ ಚಿರಪರಿಚಿತರವರು. ನಿತ್ಯಾನಂದ ಒಳಕಾಡು ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಅವರು ಉಡುಪಿ ನಾಗರಿಕ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು ಅಂತ ಹೇಳೋದಕ್ಕಿಂತಲೂ ಹೆಚ್ಚಾಗಿ ಅವರೊಬ್ಬ ಸಮಾಜ ಸೇವಕರು. 24/7 ನೀವು ಫೋನ್ ಮಾಡಿದರೆ ಅವ್ರು ನಿಮಗೆ ಅವೈಲೇಬಲ್ ಇರ್ತಾರೆ. ಅವ್ರ ಪಕ್ಕದಲ್ಲೇ ಮತ್ತೊಬ್ಬರು ಹಿರಿಯರು ನಮ್ಮನ್ನು ಸೇರಿಕೊಂಡಿದ್ದಾರೆ. ಅವ್ರನ್ನ ಕೂಡ ನೀವು ನೋಡಿರ್ತೀರಿ ಸಾಕಷ್ಟು ಕಾರ್ಯಕ್ರಮದಲ್ಲಿ. ಅವರು ಉಡುಪಿ ಕ್ರೈಸ್ತ ಧರ್ಮ ಪ್ರಾಂತ್ಯದ ಅಂತರ್ಧರ್ಮೀಯ ಸಂವಾದದ ನಿರ್ದೇಶಕರಾಗಿದ್ದಾರೆ. ಫಾದರ್ ವಿಲಿಯಂ ಮಾರ್ಟಿಸ್ ಇದ್ದಾರೆ, ಅವ್ರಿಗೆ ಕೂಡ ನಮಸ್ತೆ, ವೆಲ್ಕಮ್ ಫಾದರ್. ಹೇಗಿದ್ದೀರಿ ನೀವು? ಸೌಖ್ಯ. ನಾನು ಮೊದಲು ನಿತ್ಯಾನಂದ ಒಳಕಾಡು ಅವ್ರನ್ನ ಕೇಳಬೇಕು, ಏನಾದರೂ ಹೊಸತಾಗಿ ಭಿನ್ನವಾಗಿ ಒಂದು ಮಾಡುವಂಥದ್ದು ನಿಮ್ಮದು ಮುಂಚಿನಿಂದಲೂ ನಡ್ಕೊಂಡು ಬಂದಂಥ ಒಂದು ಅಭ್ಯಾಸ ಅಂತಲೇ ನಾನು ಹೇಳಬೇಕು. ಭಾಳ ಒಂದು ಭಿನ್ನವಾಗಿ ಮಾಡ್ತೀರಿ, ಮತ್ತೊಂದು ಮುಟ್ಟುವ ರೀತಿಯಲ್ಲಿ ಮಾಡ್ತೀರಿ ನಿತ್ಯಾನಂದ ಅವರೇ. ಈ ಕಾರ್ಯಕ್ರಮದ ಬಗ್ಗೆ ಇಡೀ ತಂಡದ ಪರವಾಗಿ ನಿಮಗೊಂದು ಅಭಿನಂದನೆ. ಈ ಕಲ್ಪನೆ ಹೇಗೆ ಹುಟ್ಕೊಳ್ತು? ನಾನು ಹುಟ್ಟಿದಂದರೂ ಬಡವ, ಅದು ಅಲ್ಲದೆ ನನಗೆ ಏನೂ ಒಂದು ಪರಿಜ್ಞಾನದ ಮನುಷ್ಯ. ನನಗೆ ಏನು ಆಲೋಚನೆ ಬರ್ತದೆ, ನಾನು ಇನ್ನೊಬ್ಬರ ಹತ್ರ ಕೇಳುವಂಥದ್ದು ನನಗೆ ಆಗೋದಿಲ್ಲ. ಇನ್ನೊಬ್ಬರ ಅಂತ ಕೇಳಿ ನಾನು ಮಾಡುವಂಥ ಅಭ್ಯಾಸ ನನಗಿಲ್ಲ. ನನ್ನ ಮನಸ್ಸಿಗೆ ಏನು ಬರ್ತದೆ ಅದನ್ನು ಪರಿಪೂರ್ಣವಾಗಿ, ಸಂಪೂರ್ಣವಾಗಿ ಮಾಡುವಂಥ ಕೆಲಸವನ್ನು ನಾನು ಮಾಡ್ತೇನೆ. ಈಗ ನನಗೆ ಒಂದು ಆಲೋಚನೆ ಬರ್ತಿದೆ, ಈಗ ನನಗೆ ಇಂಥದ್ದೊಂದು ಕೆಲಸ ಮಾಡಬೇಕು ಅಥವಾ ಏನೊಂದು ಮಾಡಬೇಕು, ಮತ್ತು ನಾನು ದಿಢೀರ ನಾನು ಆಲೋಚನೆ ಮಾಡುವಂಥದ್ದು ಇಲ್ಲ. ಕೆಲವೊಂದು ಬಾರಿ ಇವತ್ತು ದೀಪಾವಳಿ ಹಬ್ಬ ಬರ್ತದೆ, ಆವಾಗ ನಾವು 15 ದಿವಸದಿಂದ ಮುಂಚೆ ಆಲೋಚನೆ ಮಾಡಬೇಕು, ಅದು ನಂತರಿಲ್ಲ. ನಾನು ನಿರಂತರವಾಗಿ ಇವತ್ತು ದೀಪಾವಳಿ ಆದರೆ 2 ದಿವಸದಿಂದ ಮುಂಚೆ ಆಲೋಚನೆ ಮಾಡ್ತೇನೆ, ಇದಕ್ಕೆ ಏನು ಮಾಡ್ಬೋದು ಅಂತೇಳಿ ಪ್ರಶ್ನೆ ಎಲ್ಲ ಮಾಡೇ ಬಿಡ್ತೇನೆ. ಹಾಗೆ ಅಂತ ನನ್ನದು ಒಂದು ಸ್ವಭಾವ. ಹಾಗಿರುವಾಗ ನಾನು ನಿರಂತರವಾಗಿ ಎಲ್ಲ ಹಬ್ಬ, ದೀಪಾವಳಿ ಅಂತೇಳಿ ಅಲ್ಲ, ಕ್ರಿಸ್ಮಸ್ಸು ಆಚರಣೆ ಮಾಡ್ತೇನೆ, ಎಲ್ಲನೂ ಮಾಡ್ತೇನೆ. ರಂಜಾನ್ ಅಂತ ಹೇಳಿದ್ರೆ ನಾನು ನಾನು ನಮ್ಮ ಚಿತ್ತರಂಜನ್ ಸರ್ಕಲಲ್ಲಿ 1,000 ಮುಸ್ಲಿಮರನ್ನು ಸೇರಿಸಿ ನಾನು ಈದ್ ಮಾಡಿದೆ. ಎಲ್ಲವನ್ನು ನಾನು ನಿರಂತರವಾಗಿ ಅಂತ ಹೇಳಿದ್ರೆ ಯಾರ ಹತ್ರ ನಾನು ಕೇಳಿ ನಾನು ಹೀಗೆ ಮಾಡ್ತೇನೆ, ಹೀಗೆ ಮಾಡ್ಬೋದಾ ಅಂತ ಕೇಳೋದು ನನ್ನ ಪ್ರಶ್ನೆ ಇಲ್ಲ. ಯಾಕಂತೇಳಿ ನಾನು ಹೃದಯಪೂರ್ವಕ ಅಂತ ಮಾಡುವಂಥ ಕೆಲಸ ನಂದು. ಹಾಗಿರುವಾಗ ನಂದು ಯಾರು ನನಗೆ ಹೇಳಬೇಕು, ನಾನು ಕೇಳಬೇಕು ಅಂತ ಪ್ರಶ್ನೆ ಇಲ್ಲ. ಅಂದರೆ ಹಾಗಾಗಿ ನಾನು ಅಂಥ ಕೆಲಸ ಮಾಡಿಕೊಂಡು ಇವತ್ತಿನವರೆಗೂ ನಾನು ಬಂದಿದ್ದೇನೆ. ಹಾಗಿರುವಾಗ ನಂದು ದೀಪಾವಳಿ ಹಬ್ಬವನ್ನು ನಮ್ಮ ಶೋಕಮಾತಾ ಚರ್ಚಿನ ಫಾದರ್ ಅವರು ಹೇಳಿದರು. ನಾವು ಒಂದು 3 ವರ್ಷದ ಹಿಂದೆ ನಾವು ನಮ್ಮನ್ನು ಕರೆದು ಹೇಳಿದರು, ನಾವೊಂದು ಏನು ಸರ್ವಧರ್ಮೀಯರಾಗಿ ಒಂದು ಎಲ್ಲ ಹಬ್ಬವನ್ನು ಆಚರಣೆ ಆಯಿತು ಗುರುಗಳಂತೇಳಿ ಮಾಡುವ ಅಂತ ಹೇಳಿದ್ರೆ ನಾವು ನಿರ್ಧಾರ ರೆಡಿ. ಫಾದರ್ ಅಂತ ಹೇಳಿದ್ರೆ ಅವಷ್ಟು ಒಂದು ಒಳ್ಳೆ ಫಾದರ್. ಯಾಕಂತ ಹೇಳಿದ್ರೆ ಕೆಲವು ಕಡೆಯಲ್ಲಿ ಫಾದರ್ ಅವರು ಸ್ವಲ್ಪ ಹಿಂದೆ ಬಂದು ನೋಡುವ ಸ್ವಲ್ಪ ಇರ್ತದೆ, ಇವರು ಹಾಗೆಲ್ಲ ಮಾಡುವ ಅಂದರೆ ನಮಗೂ ಕೂಡ ಅವರು ಉತ್ತೇಜನ ಕೊಡುವಂಥ ರೀತಿಯಲ್ಲಿ ಮಾಡುವ ಅಂತೇಳಿ ರೀತಿಯ ಬೇಕು. ನಾವು ಅದಕ್ಕೆ ಮುಂದುವರಿಸುವಾಗ ನಾವು ಮೊದಲ ಹೆಜ್ಜೆಯನ್ನು ನಾನು ದೊಡ್ಡ ದೀಪ ಮಾಡಿದೆ, ಏನೋ ಒಂದು ಮಣ್ಣಿನದೇ. ಯಾಕಂತ ಹೇಳಿದ್ರೆ ದೀಪಾವಳಿ ಅಂತ ಹೇಳಿದ್ರೆ ಈ ಕ್ಯಾಂಡಲ್ ಹತ್ತಿಸಿ ಮಾಡುವಂಥ ಹಬ್ಬ ಅಲ್ಲ. ದೀಪಾವಳಿ ಅಂತಂದರೆ ಹಣತೆ, ಮಣ್ಣಿನಲ್ಲೇ ಆಗುವಂಥದ್ದು ಒಂದು ಅಂಶ. ಯಾಕಂತ ಹೇಳಿದ್ರೆ ಈಗೆಲ್ಲ ಎಲ್ಲ ಕ್ಯಾಂಡಲ್ ಹಚ್ಚುತ್ತಾರೆ. ಈಗ ಈ LD ಅದು ಏನೋ ಹಚ್ಚಿಬಿಡ್ತಾರೆ. ಅದೆಲ್ಲ ನಮಗೆ ಮಣ್ಣಿನ ಒಂದು ಏನು ಅದರಲ್ಲೇ ನಾವು ಮಾಡುವಂಥ ಒಂದು ಅಭ್ಯಾಸವಾಗಿ ಇಟ್ಕೊಂಡು ನಾನು ಒಂದು ದೊಡ್ಡ ಹಣತೆಯನ್ನು ಮಾಡಿದೆ. ಹೌದು, ಮೊದಲನೇ ವರ್ಷ. ಅದರಲ್ಲಿ ಒಂದು 8 ಡಬ್ಬಿ ಅಂತ ಹೇಳಿದ್ರೆ 8 2 16 160 ಕಿಲೋ ಎಣ್ಣೆ ಇರುವಂಥ ಒಂದು ದೀಪವನ್ನು ಬೆಳಗಿಸಿದೆ. ಅದು ಅಂತ ಹೇಳಿದ್ರೆ ಅದು ಮಾಡುವಾಗ ನಾನು ಸಣ್ಣ ರೀತಿಯಲ್ಲಿ ಮಾಡಿದೆ. ಅದು ಅಲ್ಲದೆ ದೊಡ್ಡ ರೀತಿಯಲ್ಲಿ ಮಾಡುವಾಗ ಅದು
ನಮಗೆ ತಗೊಂಡು ಬರ್ಲಿಕ್ಕೆ ಆಗಲಿಲ್ಲ. ಅದು ಕೂಡ ಅದನ್ನು ನಾನು ತಗೊಂಡು ಬಂದು ಕಂಪೌಂಡಲ್ಲಿ ಹೊಡೆದುಕೊಂಡು ಪೇಜಾವರ ಸ್ವಾಮಿ ಅವರು ಇದು ಅದನ್ನು ಉದ್ಘಾಟಿಸ್ಕೊಂಡು ಬಂದಿದ್ದಾರೆ. ಅದರ ನಂತರ ಎರಡನೇ ಬಾರಿ, ಈಗ ಇದು 3 ವರ್ಷ, ಎರಡನೇ ಬಾರಿ ದೊಡ್ಡ ಗೂಡುದೀಪ. ಎಸ್, ಗೂಡುದೀಪ ನೋಡ್ತಾ ಇದ್ದೀರಿ ವೀಕ್ಷಕರೇ ನೀವು. ಎಸ್, ಬಹಳ ದೊಡ್ಡ ಗೂಡುದೀಪ ಅಂತ ಹೇಳಿದ್ರೆ ಅದಕ್ಕೆ ಬಹಳಷ್ಟು ಒಂದು ಬಟ್ಟೆ, ಉತ್ತಮ ರೀತಿಯ ಬಟ್ಟೆ. ಯಾಕಂತ ಹೇಳಿದ್ರೆ ನಮ್ಮ ಗಿರಿಜಾ ಸಿಲ್ಕಿನವರು ಉತ್ತಮ ರೀತಿಯ ಬಟ್ಟೆ ನನಗೆ ಡೊನೇಷನ್ ಆಗಿ ಕೊಟ್ಟಿದ್ದಾರೆ. ಅದು ನೋಡಿ, ಗೂಡುದೀಪ ನೋಡುವಾಗಲೇ ಅದನ್ನು ಅಷ್ಟೊಂದು ಆಕರ್ಷಣೆಯಾಗಿ ಕಾಣ್ತದೆ. ಅದನ್ನು ಕೂಡ ದೊಡ್ಡ ರೀತಿಯಲ್ಲಿ ಮಾಡಿಕೊಂಡು ಸ್ಕ್ರೀನಿನ ಮುಖಾಂತರ ನಾನು ಅದನ್ನು ಮಾಡಿ. ಯಾಕಂತ ಹೇಳಿದ್ರೆ ನಮ್ಮ ಹಿಂದೂ ಧರ್ಮದವರನ್ನು ಬೇರೆ ಇತರ ಕ್ರೈಸ್ತ ಮತದವರು ಅಥವಾ ಮುಸ್ಲಿಂ ಮತದವರು ಅದನ್ನು ಆಚರಿಸುವಾಗ ನಾವು ಅದನ್ನು ಉತ್ತಮ ರೀತಿಯಲ್ಲಿ ಅದನ್ನು ಸ್ವಾಗತ ಮಾಡುವಂಥ ರೀತಿಯಲ್ಲಿ ನಾನು ಅದನ್ನು ಮಾಡಿದೆ. ಅದಕ್ಕೂ ಕೂಡ ನಮಗೆ ಫಾದರು ಬಹಳಷ್ಟು ಉತ್ತೇಜನ ಕೊಟ್ಟಿದ್ದಾರೆ. ನಮ್ಮ ಮರಾಠಿ ಸಾಹೇಬರು ಅವರು ಕೂಡ ನಮಗೆ ಬಹಳಷ್ಟು ಅಂತ ಹೇಳಿದರೆ ಅದು ಅಷ್ಟು ಉತ್ತೇಜನ ಕೊಡ್ತಿದ್ರೆ ನಮಗೆ ಮಾಡಲಿಕ್ಕೆ ಬರೋದಿಲ್ಲ. ಈಗ ಯಾವ ಸಮಾಜದವರು ಕೂಡ ಆದರೂ ಕೂಡ ನಮ್ಮಲ್ಲಿ ನೀವು ಮಾಡಿ ಅಂತ ಹೇಳಿದ್ರು ಕೂಡ ನಮಗೆ ಒಂದು ಪ್ರೀತಿ ವಿಶ್ವಾಸ ಬರ್ತದೆ, ಆವಾಗ ಮಾಡ್ಬೋದು. ಖಂಡಿತ. ಹಾಗಾಗಿ ನಮಗೆ ಬಹಳಷ್ಟು ಅಂದರೆ ಇಲ್ಲಿ ಚರ್ಚಿನ ಫಾದರ್ ಉಂಟಲ್ಲ ಸರ, ಬಹಳಷ್ಟು ನಮಗೆ ಉತ್ತೇಜನ ಕೊಟ್ಟು ಎರಡನೇ ಬಾರಿ ಕೂಡ ಅದನ್ನು ಕೂಡ ಮಾಡಿದ್ದು ಶಿರೂರು ಸ್ವಾಮೀಜಿಯವರ ನೇತೃತ್ವದಲ್ಲಿ ನಾವು ಉದ್ಘಾಟನೆ ಮಾಡಿದ್ದೇವೆ. ವೆರಿ ಗುಡ್, ವೆರಿ ಗುಡ್. ಎಸ್ 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 ನಾನು ಮಾತಾಡ್ತೇನೆ ನಿತ್ಯಾನಂದ್ ಅವರು ನಿಮ್ಮ ಜೊತೆ. ಫಾದರ್, ನಿಮ್ಮ ಬಗ್ಗೆ ಸಾಕಷ್ಟು ಅವರು ಹೇಳಿದರು. ನಿನ್ನೆ ನಡೆದಂಥ ಕಾರ್ಯಕ್ರಮದ ಬಗ್ಗೆ ಒಟ್ಟಾರೆ ನಿಮ್ಮ ಅಭಿಪ್ರಾಯ? ನಿನ್ನೆ ನಡೆದಂಥ ಕಾರ್ಯಕ್ರಮ, ನಾವು ಭಾರತೀಯರು ಆ ಧಾರ್ಮಿಕ ಸಂಸ್ಕೃತಿ ಉಳ್ಳವರು, ಅವು ಯಾವ ಧರ್ಮೀಯವನೇ ಆಗಲಿ, ನಾವು ಭಾರತೀಯರು, ಅವ ಹಿಂದೂ ಇರಲಿ, ಕ್ರಿಶ್ಚಿಯನ್ ಇರಲಿ, ಮುಸ್ಲಿಮ್ ಇರಲಿ, ನಮ್ಮಲ್ಲಿ ಒಂದು ಸಂಸ್ಕೃತಿ ಉಂಟು, ಆ ಧಾರ್ಮಿಕ ಸಂಸ್ಕೃತಿ. ಹಾಗಾಗಿ ನಾವು ಸಾಮಾನ್ಯವಾಗಿ ಎಲ್ಲ ರೀತಿಯಲ್ಲಿ ಎಲ್ಲ ಧರ್ಮಗಳನ್ನು ಗೌರವಪೂರ್ವಕ ಕಾಣುವಂಥ ಒಂದು ಸಂಸ್ಕೃತಿ ನಮ್ಮದು. ಖಂಡಿತ. ಭಾರತದಲ್ಲಿ ನಾನು ನಿಮಗೆ ಹೇಳುವುದಾದರೆ ನಮ್ಮ ಕಯ್ಯಾರ ಕಿಂಜಣ್ಣೆರೆಯರ ಒಂದು ಪದ್ಯ, ಖಂಡಿತ. ಆರ್ಯರೋ ಮೊಘಲರೋ ಕ್ರೈಸ್ತರೋ ತಡೆಯೇನು, ಎಲ್ಲರೂ ಬರಲೆಂದು ಸ್ವಾಗತಿಸಿದೆ, ಜಾತಿ ಮತ ಭೇದವೆನದೆ ಬಣ್ಣ ನುಡಿ ಬದಲೆನದೆ, ಭೇದವೆಣಿಸದೆ ತಾಯೇ ನೀ ಸಲಹಿದೆ. ವೆರಿ ಗುಡ್. ಇದು ಭಾರತ ಮಾತೆಯ ಬಗ್ಗೆ ಕಯ್ಯಾರ ಕಿಂಜಣ್ಣೆರವರು ಹೇಳಿದ ಮಾತು. ಅದು ನಿಜವಾಗಿಯೂ ಸತ್ಯ, ನಿಜವಾಗಿಯೂ ಸತ್ಯ. ಏನೋ ಬೇರೆ ಬೇರೆ ಕಾರಣದಿಂದ ನಾವು ಏನೋ ಬೇರೆ ಬೇರೆ ರೀತಿಯಲ್ಲಿ ಒಬ್ಬರನ್ನು ಈಗ ಒಂದು ರೀತಿಯಲ್ಲಿ ಸಂಶಯ ದೃಷ್ಟಿಯನ್ನು ನೋಡುವಂಥ, ಪ್ರಾಯಶಃ ಕುವೆಂಪು ಅವರು ಕೂಡ ಅದನ್ನೇ ಹೇಳಿದ್ದು, ಸರ್ವ ಜನಾಂಗದ ಶಾಂತಿಯ ತೋಟ. ಕರ್ನಾಟಕದ ಬಗ್ಗೆ ಹೇಳಿದ್ದಾಗಿರ್ಬೋದು, ಆದರೆ ಅದು ಭಾರತಕ್ಕೂ ಅನ್ವಯಿಸ್ತದೆ ಬಿಡಿ. ಸರಿ ಸರಿ. ಹಾಗಾಗಿ ಹೆಚ್ಚಿನ ಈ ಚಿಂತಕರು ನಿಜವಾಗಿಯೂ ನಮ್ಮ ಭಾರತ ದೇಶವನ್ನು ಅವರ ಕವಿತೆಗಳಲ್ಲಿರಲಿ, ಲೇಖನಗಳಲ್ಲಿ ಪ್ರತಿನಿಧಿಸಿರುವಂಥ ಮಾತುಗಳನ್ನು ಹೇಳಿದ್ದಾರೆ. ಖಂಡಿತ. ಹಾಗಾಗಿ ನಾನೊಬ್ಬ ಭಾರತೀಯ, ನನ್ನ ಒಂದೇ ಮನೆ ಕ್ರಿಶ್ಚಿಯನ್ ಮನೆ ಮಲ್ಪೆಯಲ್ಲಿ, ನಮ್ಮದು ಒಂದೇ ಒಂದು ಕ್ರಿಶ್ಚಿಯನ್ ಮನೆ, ಸುತ್ತಲೂ ಬಿಲ್ಲವರು ಮಗವೀರು ಹಿಂದೂಗಳು, ಒಂದು ಕಡೆಯಲ್ಲಿ ಬ್ರಾಹ್ಮಣರು, ಮತ್ತೊಂದು ಕಡೆಯಲ್ಲಿ ಮುಸ್ಲಿಮರು. ಇಂಥ ಪರಿಸರದಲ್ಲಿ ಬೆಳೆದು ಬಂದ ನನಗೆ ಯಾವಾಗಲೂ ಒಂದು ಪ್ರಶ್ನೆ ಇತ್ತು. ಏನಂತ? ಶುಕ್ರವಾರ ದಿವಸ ಇಸ್ಲಾಂ ಧರ್ಮೀಯವರು ಮಸೀದಿಗೆ ಹೋಗ್ತಾರೆ. ಸಾಮಾನ್ಯವಾಗಿ ನನ್ನ ಫ್ರೆಂಡ್ಸ್ ಎಲ್ಲ ಹಿಂದೂಗಳು, ಹೆಚ್ಚಿನವರು ಎಲ್ಲ ಫ್ರೆಂಡ್ಸುಗಳು, ಅವರು ಬೇರೆ ಬೇರೆ ದಿನಗಳಲ್ಲಿ ದೇವಸ್ಥಾನಕ್ಕೆ ಹೋಗ್ತಾರೆ. ನಾನು ಭಾನುವಾರದಲ್ಲಿ ತಪ್ಪದೆ ಚರ್ಚಿಗೆ ಹೋಗ್ತೇನೆ. ಅದು ಯಾಕೆ ಎಂಬ ಒಂದು ಪ್ರಶ್ನೆ ಇತ್ತು ನನಗೆ. ಅದು ಯಾಕೆ ನಾವೆಲ್ಲರೂ ಒಟ್ಟಿಗೆ ಯಾಕೆ ಸೇರಬಾರ್ದು, ಯಾವ ಈ ಧಾರ್ಮಿಕ ವಿಧಿಗಳನ್ನು ಸೇರಿಸ್ತೆ ಅಂತೇಳಿ. ಆದರೆ ಅದು ನನ್ನ ಚಿಂತನೆಯಾಗಿ ಉಳಿತು ವಿನಃ ಆ ಕಡೆಯಲ್ಲಿ ಹೋಗುವಂಥ ಸಣ್ಣ ಮಗುವಿನಿಂದಲೂ ಕೂಡ ಆ ಒಂದು ಆಲೋಚನೆ ಇತ್ತು. ಈ ರೀತಿಯಲ್ಲಿ ಈ ಧರ್ಮವನ್ನು ಹುಡುಕಿಕೊಂಡು ನಾನು ಹಿಮಾಲಯ ತನಕ ಕೂಡ ಹೋಗಿದ್ದೇನೆ. 6 ತಿಂಗಳುಗಳಷ್ಟ ಕಾಲ ಸ್ವಾಮಿ ರಾಮ ಆಶ್ರಮದಲ್ಲಿದ್ದೆ. ಒಮ್ಮೆ 3 ತಿಂಗಳು, ಇನ್ನೊಮ್ಮೆ 3 ತಿಂಗಳು, ಅದು ಕೂಡ ಗುರುಗಳಾದ ನಂತರ. ಗುರುಗಳಾಗೋ ಮೊದಲು ನಾನು LICಯಲ್ಲಿ 16 ವರ್ಷ ಸೇವೆ ಮಾಡಿದ್ದೇನೆ. ಇಲ್ಲಿಯ ಉಡುಪಿಯಲ್ಲಿ 13 ವರ್ಷ, 3 ವರ್ಷ ದಾವಣಗೆರೆಯಲ್ಲಿ. ಆ ಸೇವೆಯ ಸಮಯದಲ್ಲಿ ಕೂಡ ನಾವೆಲ್ಲ LIC ನೌಕರರು ಅಂತೇಳಿ ನಮ್ಮಲ್ಲಿ ಆ ಜಾತಿ ಮತ ಭೇದ ಎಂಬುದೇ ಇರಲಿಲ್ಲ. ನಾವೆಲ್ಲ ನೌಕರರು ಎಂಬ ಒಂದು ನಿಜವಾಗಿ ಇವತ್ತಿಗಾದರೂ ನಾವೆಲ್ಲರನ್ನು ಒಟ್ಟು ಸೇರಬೇಕಾದ್ರೆ ಒಂದು ಜನಾಂಗ ಇರೋದು ನೌಕರ ಜನಾಂಗ. ಅಲ್ಲಿ ಜಾತಿ ಮತವನ್ನು ನಾವು ಕಾಣುವುದೇ ಇಲ್ಲ. ನಾವೆಲ್ಲ ನೌಕರರು ಅಂತೇಳಿ ಒಟ್ಟುಗಟ್ತೇವೆ. ಅದೊಂದು ನನ್ನ ಚಿಂತನೆ. ನಮ್ಮನ್ನೆಲ್ಲರೂ ಒಟ್ಟು ಸೇರಬೇಕು, ನಾವೆಲ್ಲರೂ ನೌಕರರು ಎಂಬ ಮನೋಭಾವನೆ ಬಂದವುಗಳೇ ನಾವೆಲ್ಲ ಒಟ್ಟು ಸೇರ್ತೇವೆ. ಅಲ್ಲಿ ಜಾತಿ ಮತ ಪ್ರಶ್ನೆ ಬರುವುದೇ ಇಲ್ಲ. ನಾನೊಬ್ಬ ಕ್ರಿಶ್ಚಿಯನ್ ಆದರೂ ನಮ್ಮ LIC ಯೂನಿಯನ್ನ ಜನರಲ್ ಸೆಕ್ರೆಟರಿ ಆಗಿದ್ದೆ, ಪ್ರೆಸಿಡೆಂಟ್ ಆಗಿದ್ದೆ. ಅದರ ಅರ್ಥ ಜನರು ನಮ್ಮ ಮೇಲೆ ಒಂದು ರೀತಿಯ ಗೌರವವನ್ನು ಇಟ್ಕೊಳ್ತಾರೆ, ಜಾತಿ ಮತ ನೋಡೋದಿಲ್ಲ, ನಮ್ಮ ಕೆಲಸಗಳನ್ನು ನೋಡ್ತಾ ಇರ್ತಾರೆ. ಅಂಥ ಇದರ ಪರಿಸರದಲ್ಲಿ ನಾನು ಬೆಳೆದು ಬಂದವ. ನನಗೆ ಯಾವಾಗಲೂ ಇತ್ತು ನಾವು ಒಟ್ಟು ಸೇರಬೇಕು. ಓಕೆ. ಅದರ ಮೇಲೆ ನನ್ನ ಪ್ರಭಾವ ಅದೇ ಕಯ್ಯಾರ ಕೃಷ್ಣ ರೈ, KK ರೈಗಳದ್ದು ಆ ಒಂದು ಪದ್ಯ.
ಅದನ್ನು ನಾನು ಆಗಾಗ ಸಿಕ್ಕಿದಲ್ಲೆಲ್ಲ ನಾನು ಉಚ್ಚರಿಸ್ತೇನೆ. ಬಹಳ ಅದ್ಭುತವಾದಂತ ಇದು ಭಾರತ ದೇಶ. ಕರೆಕ್ಟ್. ಇದು ಭಾರತ ದೇಶ. ಖಂಡಿತ. ಎಸ್ ವೀಕ್ಷಕರೇ, ಒಂದು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಇಬ್ರು ಹೃದಯ ಸ್ಪರ್ಶಿಯಾಗಿ ಹೃದಯಪೂರ್ವಕವಾಗಿ ಮಾತನಾಡ್ತಿರೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಅವ್ರ ಮಾತುಗಳಲ್ಲಿ ನಮ್ಗೆ ಗೊತ್ತಾಗುತ್ತೆ, ಒಂದು ಮಾತಲ್ಲಿ ಅದು ಹೃದಯದಿಂದ ಬರುವಂಥ ಮಾತಿನ ಒಂದು ಪರಿ ಇದೆಯಲ್ಲ, ಅವ್ರ ಮಾತುಗಳಲ್ಲೇ ಗೊತ್ತಾಗ್ತಿತ್ತು. ನೀವು ನೋಡ್ತಾ ಇದ್ದೀರಿ, ನಿನ್ನೆ ನಡೆದಂಥ ಕಾರ್ಯಕ್ರಮಕ್ಕೆ ನಾನೂ ಕೂಡ ಹೋಗಿದ್ದೆ. ನಾನು ಹೋದ ಉದ್ದೇಶಗಳು ಬೇರೆ ಬೇರೆ ಆಗಿತ್ತು. ಬಹಳ ಸುಂದರವಾದಂಥ ಕಾರ್ಯಕ್ರಮ. ಒಬ್ಬರು ಕರೆ ಮಾಡಿದ್ದಾರೆ ಈ ಹೊತ್ತಿನಲ್ಲಿ, ಅವರ ಅಭಿಪ್ರಾಯ ಏನಿದೆ ನೋಡೋಣ. ಹಲೋ, ನಮಸ್ತೆ. ಹಲೋ, ನಮಸ್ಕಾರ. ನಿಮ್ಮ ಧ್ವನಿ ಕೇಳಿಸ್ತಾ ಇಲ್ಲ ಸರ್. ಓಕೆ, ದಯವಿಟ್ಟು ಕ್ಷಮಿಸಿ, ನೀವು ಮತ್ತೆ ಇನ್ನೊಮ್ಮೆ ಕರೆ ಮಾಡ್ಬೋದು. ನಿನ್ನೆ ನಡೆದಂಥ ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೆ, ನಾನು ಕೂಡ ಅಲ್ಲಿ ದೀಪ ಹಚ್ಚಿದೆ. ಅಲ್ಲಿ ದೀಪ ಹಚ್ಚುವಾಗ ಆದಂಥ ಒಂದು ಫೀಲಿಂಗ್ ಇದೆಯಲ್ಲ, ಅದು ಹೇಳೋದಕ್ಕೆ ಸಾಧ್ಯ ಇಲ್ಲ. ನಿತ್ಯಾನಂದ ಒಳ್ಕಡ್ ಅವರೇ, ನೀವು ಅದು ಗೋಪುರವನ್ನು ಮಾಡಿದ್ರಲ್ಲ, ಎಷ್ಟು ದಿನದಲ್ಲಿ ಮಾಡಿ ಮುಗಿಸಿದ್ರಿ ಅದು? ಇದು 2 ದಿನದಲ್ಲಿ ಮಾಡಿದಂಥ ಕೆಲಸ ಇದು. ಯಾಕಂತ ಹೇಳಿದ್ರೆ ನನ್ನ ಆತ್ಮೀಯರು ಮಹೇಶ್ ಇಂಜಿನಿಯರಿಂಗ್ ಮಾಲಕರಂತ ಮಹೇಶ್ರವರು, ನಾನು ಅವತ್ತು ಹೇಳಿದೆ, ನೋಡಿ ಅಣ್ಣ, ನನಗೆ ಒಂದು ಇಂಥ ರೀತಿಯಲ್ಲಿ ಒಂದು ಗೋಪುರ ಆಗಬೇಕು, ಅದಕ್ಕೆ ಮಾಡುವ ಅಂತ ಹೇಳ್ಬಿಟ್ಟು. ಅದಕ್ಕೆ ಮಾಡಬೇಕಾದ್ರೆ ಯಾವ ರೀತಿ ಮಾಡ್ಬೇಕಂತ ನಾನು ಆಲೋಚನೆ ಮಾಡಬೇಕಲ್ಲ, ಅದಕ್ಕೆ ನಾನೊಂದು ನಕ್ಷೆ ಕೊಟ್ಟೆ, ಈ ರೀತಿ ಮಾಡಿ ಅಂತ ಹೇಳಿ ಕೊಟ್ಟೆ. ಅದು ಆ ರೀತಿಯಲ್ಲಿ ಬಂತು. 2 ದಿವಸದಲ್ಲಿ ಮಾಡಿಬಿಟ್ರು. ಓಕೆ. ಅದಕ್ಕೆ ಹಣತೆ ಬೇಕು. ಓಕೆ. ಹಣತೆ ಅಂತ ಹೇಳಿದ್ರೆ ಈಗಿನ ಒಂದು ಸಂದರ್ಭದಲ್ಲಿ ಹಣತೆ, ಈ ಮಣ್ಣಿನ ಹಣತೆ ಮಾಡುವವರು ಈಗ ಭಾರಿ ಕಡಿಮೆ ಆಗಿದ್ದಾರೆ. ಎಲ್ಲ ಮಡಿಕೆ ಆಗಲಿ, ಈಗ ಮೊದಲಾದ್ರೆ ಏನಾದ್ರು ಪದಾರ್ಥ ಮಾಡಬೇಕಾದ್ರೆ ಮಡಿಕೆಯಲ್ಲಿ ಮಾಡಬೇಕಾಯ್ತು, ಅದೊಂದು ರುಚಿ ಬೇರೆ ಇತ್ತು. ಖಂಡಿತ. ಈಗ ಹಾಗೆ ಅಲ್ಲ, ಈಗ ಮಡಿಕೆ ಮಾಡುವವರೇ ಇಲ್ಲ. ಹೌದು. ಹಣತೆ ಮಾಡಬೇಕಾದ್ರೆ ನಾನು ಏನು ಮಾಡಬೇಕು, ಎಲ್ಲ ಅಂಗಡಿಗೆ ಹೋದೆ, ಪಿಂಗಾಣಿಯಲ್ಲಿದೆ, ಅದು ನಮಗೆ ಆಗುದಿಲ್ಲ. ಅಂದ್ರೆ ನಾವು ದೀಪಾವಳಿ ಹಬ್ಬ ಅಂತ ಹೇಳಿದ್ರೆ ಒಂದು ಮಣ್ಣಿನ ಒಂದು ಇರುವ ಹಣತೆಯೇ ನಮಗೆ ಬೇಕಾಗ್ತದೆ. ಅದಕ್ಕೆ ಒಂದು 2 ಅಂಗಡಿಗೆ ಹೋದೆ. ಒಂದು ಹಣತೆಗೆ ನಮ್ಮ ಬೇಕಾಗುವಂಥ ಹಣತೆಗೆ ಎಷ್ಟು ಬೇಕಾಗ್ತದೆ ರೇಟ್ ಉಂಟು ಕೇಳಿದೆ. ಒಂದಕ್ಕೆ 30 ರೂಪಾಯಿ ಅಂತ ಹೇಳಿದ್ರು. ಇನ್ನೊಂದು ಅಂಗಡಿಗೆ ಹೋದೆ, ಅವರು 25 ರೂಪಾಯಿ ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ, ಮಾರಾಯ, ನಾವು ಮಾಡುವ ಅಲ್ಲ ಅದು ಇದೆ. ಯಾಕಂತ ಹೇಳಿದ್ರೆ ಜನ ಇಲ್ಲ, ಹಣತೆ ಮಾಡುವವರು, ಈ ಮಣ್ಣಿನ ಕೆಲಸ ಮಾಡುವ ಜನನೇ ಇಲ್ಲ ಈಗ. ಒಂದು ನಿಮಿಷ ನಿತಿನ್ ಅವರೇ, ಒಬ್ರು ಫೋನ್ ಮಾಡಿದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ, ನಮಸ್ತೆ. ಹಲೋ. ನಮಸ್ತೆ ಸರ್, ಹೇಳಿ, ಎಲ್ಲಿಂದ ಮಾತಾಡ್ತೀರಿ? ನಿಮ್ಮ ಹೆಸರು ಹೇಳಿ ಸರ್. ನಾನು ಭಾಸ್ಕರ್. ನಮಸ್ಕಾರ ಭಾಸ್ಕರ್ ಅವರೇ, ಹೇಳಿ. ಕಲ್ಕುಡ ದೇವಸ್ಥಾನ ಹೇಳಿ ಸರ್, ಹೇಳಿ. ನನಗೆ ತುಂಬಾ ಖುಷಿ ಆಗ್ತದೆ. ಹೌದು, ಖಂಡಿತ. ತುಂಬಾ ಖುಷಿ ಅಂದ್ರೆ. ಓಕೆ. ಸೊ ಏನೋ ನೆಟ್ವರ್ಕ್ ಪ್ರಾಬ್ಲಮ್ ಇருக்கு. 25 ರೂಪಾಯಿ ಆಯ್ತು. ಈಗ 25 ರೂಪಾಯಿ ಆಯ್ತು. ಅದಕ್ಕೆ ನಾನು ಹೇಳಿದೆ, ನೋಡಿ ಅಣ್ಣ, ನಾನು ಮಾಡುದು ಸರ್ವಧರ್ಮರ ಒಂದು ಕೆಲಸ. ಹಾಗಿರುವಾಗ ನಾನು 25 ರೂಪಾಯಿ ಕೊಟ್ಟು, ಈಗ ನನಗೆ ಇದಕ್ಕೆ ಬೇಕಾಗುವಂಥದ್ದು 600 ಹಣತೆ ಬೇಕು. 600 ಹಣತೆ, 600 ಪ್ಲಸ್ 25 ಎಷ್ಟಾಗ್ತದೆ? ನಾವು ಮಾಡೋದೇನು, ಸರ್ವಧರ್ಮವರಿಗೆ ನಾವು ಆಚರಣೆ ಮಾಡುವಂಥ ಕೆಲಸ ಮಾಡೋದು ಅಲ್ಲ, ಅವರಿಗೆ ಉಪಾಯ ಇಲ್ಲ. ಯಾಕಂತೇಳಿ ಅವರು ವ್ಯಾಪಾರದವರು. ಅದಕ್ಕೆ ಏನು ಮಾಡೋದು, ನಾನು ಮಾಡೋದು ಅಂತ ಹೇಳಿದ್ರೆ, ನಾನು ಮಾಧ್ಯಮದ ಒಂದು ಜನತೆ ಕೇಳಿದೆ. ಅದಕ್ಕೆ ಅವರೊಂದು ಅಡ್ರೆಸ್ ಕೊಟ್ಟರು. ಪೇತ್ರಿಯಲ್ಲಿ ಒಬ್ಬರು ಇದ್ದಾರೆ, ರಾಜು ಕುಲಾಲ್ ಅಂತ ಹೇಳಿದ್ದಾರೆ, ಅಲ್ಲಿ ಹೋಗಿ ವಿಚಾರಿಸಿ ಅಂತ ಹೇಳಿದ್ರೆ ಅವರಿಗೆ ಫೋನ್ ಮಾಡಿದೆ. ಅವ್ರು ಫೋನ್ ಮಾಡುವಾಗ, ತಂದೊಳಕಾಡ್ರವರೇ, ನಿಮ್ದು ಪರಿಚಯ ಇದೆ, ಹಾಗೆ ಹೀಗೆ ಅಂತ ಹೇಳಿದ್ರು. ಈಗ ನೋಡಿ ಅಣ್ಣ, ನಮಗೆ ಇಲ್ಲಿ 3 ಮನೆ ಇದೆ, ಅದರಲ್ಲಿ ಈಗ 2 ಮನೆಯವರು ಬಿಟ್ಟಿದ್ದಾರೆ, ಈಗ ಒಬ್ರು ಮಾಡ್ತಾರೆ, ನಮ್ಮ ಅಣ್ಣ ಅವರು ಮಾಡ್ತಾರೆ, ಅಣ್ಣ ಹೊರತು ಮಾತಾಡುವ ಅಂತ ಹೇಳಿ ನಾನು ಅವರು ತಿಳ್ಕೊಂಡು ನಾನು ಅಲ್ಲಿ ಹೋದೆ. ಎಸ್, ಅಲ್ಲಿಗೆ ನಿಲ್ಸಿ. ಈಗ ಮತ್ತೆ ಇನ್ನೊಬ್ರು ಬಂದಿದ್ದಾರೆ ಈಗ. ಹಲೋ. ನಮಸ್ತೆ ಸರ್, ಹೇಳಿ, ಹೆಸರು ಮತ್ತೆ ಊರು ಹೇಳ್ಬೋದಾ? ಸರ್, ಶೇಖ್ ನಜೀರ್ ಅಹಮದ್ ಸರ್, ಕಾಪು ಕುಂಬಗುಡ್ಡೆಯಿಂದ. ನಮಸ್ತೆ ಅಹಮದ್ ಅವರೇ, ಮಾತಾಡಿ. ಹೇಳಿ ಸರ್, ಹೇಳಿ. ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ ಮಾತಾಡಿ. ಅಯ್ಯೋ, ಎಲ್ಲ ಫೋನ್ ಕಾಲ್ಸ್ ಕಟ್ ಆಗ್ತಿದೆ. ಬಟ್ ಎಲ್ಲ ಅಭಿಮಾನದಿಂದನೇ ಕರೆ ಮಾಡ್ತಾ ಇರೋದು ಗೊತ್ತಾಗುತ್ತೆ, ಅವ್ರ ಮಾತಲ್ಲಿ ಗೊತ್ತಾಗುತ್ತೆ. ಅಲ್ಲಿಗೆ ಹೋದ್ರಿ? ಕುಲಾಲ್ ಹೋಗಿರುವಾಗ ಅವ್ರಿಗೆ ಅಲ್ಲಿ ಹೋದೆ. ನಾನು ಹೋಗಿರುವಾಗ ಅವರು ಅವರ ಅಣ್ಣ ಹತ್ರ ಕರ್ಕೊಂಡು ಹೋದ್ರು. ಅಣ್ಣ, ನಮಗೆ ಹೀಗೆ ಆಗಬೇಕು, ಹೀಗೆ ನಾನು ಇಂಥದ್ದು ಕಾರ್ಯಕ್ರಮ ಇಟ್ಕೊಂಡಿದ್ದೇನೆ, ನನಗೆ ಇಂತಿಷ್ಟು ಹಣತೆ ಬೇಕು. ಅಲ್ಲ, ಈಗ ನೀವು ಇಷ್ಟು ಲೇಟಾಗಿ ಹೇಳಿದ್ರೆ ನನಗೆ ಕಷ್ಟ ಆಗ್ತದೆ. ಏನು ಮಾಡಿ, ಈಗ ಜನ ಇರಲ್ಲ ಈಗ. ಯಾಕಂತ ಹೇಳಿದ್ರೆ ಮಡಿಕೆ ಹಣತೆ ಅಂತ ಮಾಡುವವರು ಯಾರೂ ಇಲ್ಲ ಅಂತ ಹೇಳಿಬಿಟ್ರು. ಅದಕ್ಕೆ ಏನಾದರೂ ಮಾಡಬೇಕು ಅಂತ ಹೇಳಿಬಿಟ್ಟೆ. ಎಷ್ಟು ಬೇಕು ಅಂತ ಕೇಳಿದ್ರು. ನನಗೊಂದು 600 ಹಣತೆ ಆದರೆ ಬೇಕು. ಅದಕ್ಕೆ ಅವರು ಹೇಳಿದ್ರು, ಇಷ್ಟು ಉಂಟು. ನಾನು ಅದಕ್ಕೆ ಹೇಳಿದೆ, ನೋಡಿ ಅಣ್ಣ, ನಾನು ಹೀಗೆ ಉಂಟು. ಮತ್ತು ನನಗೆ ಅವರು ಬಹಳಷ್ಟು ಕಡಿಮೆ ಒಂದು ರೀತಿಯಲ್ಲಿ ನನಗೆ ನಮ್ಮ ಒಂದು ರೀತಿ, ಯಾಕಂತ ಹೇಳಿದ್ರೆ ಸರ್ವಧರ್ಮವನ್ನು ಮಾಡುವಾಗ, ಒಂದು ಸಮಾಜದಲ್ಲಿ ಇನ್ನೊಂದು ಸಮಾಜ ಮಾಡುವಾಗ, ನಾವು ಅದಕ್ಕೆ ಮಾಡೋಕೆ ನನಗೆ ತುಂಬ ಒಂದು ಕಡಿಮೆಯಲ್ಲಿ ಮಾಡಿಕೊಟ್ಟು ನಾನು ಅದನ್ನು ಮಾಡಿಕೊಂಡು 600 ಹಣತೆಯನ್ನು ನಾನು. ಗ್ರೇಟ್, ಖಂಡಿತ. ಎಸ್. ಹಲೋ. ಹಲೋ, ನಮಸ್ತೆ ಸರ್, ಮಾತಾಡಿ. ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ ಮಾತಾಡಿ ಸರ್.
ನಮಸ್ತೆ ನಿತ್ಯಾನಂದ್ ಒಳಕಟ್ಟೆ ರಂಜಿತ್ ತುಳುಡು ಪಾತಿರುವೆ ಖಂಡಿತ ಪನ್ಲೆ ಸರ್ ಪನ್ಲೆ. ಈಗ ಒಳಕಾಟನ ಬಾರಿ ಖುಷಿ ಒಂದೊಂದು ವರ್ಷ ಸಾಧನೆ ಇದು ರಾಜಕೀಯ ಪಂಚಾಯತ್ ಕೆಸರು ಇವತ್ತಿನ ಕಮಲ ಅಂತ ನೀರಿನ ಪುದರ್ಪೆ ಮತ್ತೆ ಖುಷಿ ಒಂದುಂಡು ಇರ್ನ ಸಾಧನೆ ವರ್ಷ ಬರದಾಗ ಇರು ಓಲೈಕೆ ಮಲ್ಪನ ರೀತಿ ಬಗ್ಗೆ ಇನಿಕ್ಕೆ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಂಚಾಯತ್ ಸಮಾನತಿನ ಸಾರ್ನಂಚಿದ ಪೊರ್ಲು ಪೊಲಿಕೆ ಮತ್ತೊಂದು ಕಡಿಮೆ ಹಾಕೊಂಡು ಈ ತುಳುನಾಡಿಗೆ ಎನ್ನ ಒಂಜಿ ಆಸೆ ಉಂಡು ಈ ಇನಿ ಏನ ಮೂಜಿ ವ್ಯಕ್ತಿನಗಳ ಒಟ್ಟು ಮಲ್ತಾರ ಫೆಬ್ರವರಿ ನಮ್ಮ ಮೂಡುಸಂಡಿ ಕ್ಷೇತ್ರ ಕಲ್ಗುಡ ದೇವಸ್ಥಾನ ವಾರ್ಷಿಕ ಉತ್ಸವ ನಡಕೊಂಡು ಇಟ್ಲ ಒಂದೇ ವ್ಯಕ್ತಿನಗರ ನಿರ್ಣ ಮುಖಾಂತರ ಲೆಪ್ಪಡು ಪಡೆದ ವೆರಿ ಗುಡ್ ಖಂಡಿತ ಖಂಡಿತ ಖುಷಿ ಉಂಟು ಖಂಡಿತ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು. ಓಕೆ ಒಂದು ನಲ್ಲ ಮುಂದುವರಿಪಾಡು ನಮ್ಮ ಉಡುಪಿಗೆ ಒಬ್ಬೇ ಒಂಜಿ ಕೋಮ್ ಕೆಲಕ ಅವರನ್ನೇ ಬಲ್ಲಿ ಖಂಡಿತ ಏನಂದಿರ್ಬೋದು ಸರ್ ಇರ್ನ ಪುದರ್ಕೆ ಏನೊಂದು ಭಾಸ್ಕರ್ ಅತ್ತೆ ಸರ್ ಇನ್ನ ಭಾಸ್ಕರ್ ಗುಂಡಬೈಲು ಎಸ್ ಮೂಡುಸಗಿರಿ ಕಲ್ಕೋಡ ದೇವಸ್ಥಾನ ಪಾತಿರ್ತಾರೆ. ಓಕೆ ಮೂಡುಸಗಿರಿ ಕಲ್ಕೋಡ ದೇವಸ್ಥಾನ. ಓಕೆ ಎಸ್ ಥ್ಯಾಂಕ್ ಯು ಯಾ ಓಕೆ ಬ್ಯೂಟಿಫುಲ್. ಹಾಗಾಗಿ ಕುಲಾಲ್ರಿಗೆ ಈ ಮೂಲಕ ನಾವು ಒಂದು ಅಭಿನಂದನೆ ಇಲ್ಲಿಂದ ಹೇಳಬೇಕು. ಫಾದರ್ ನಾನು ನಿಮ್ಮ ಹತ್ರ ಕೇಳಬೇಕು ಮೈ ನೆಕ್ಸ್ಟ್ ಕ್ವೆಶ್ಚನ್. ಈಗ ನಾನು ಬ್ರೇಕ್ ತಗೊಳ್ಬೇಕು, ನಾನು ಕ್ವೆಶ್ಚನ್ ಕೇಳಿ ಬ್ರೇಕ್ ತಗೋತೇನೆ. ಕ್ರೈಸ್ತ ಧರ್ಮದಲ್ಲಿ ಬೆಳಕಿನ ಬಗ್ಗೆ ಬೈಬಲ್ ಏನ್ ಹೇಳ್ತದೆ ಅನ್ನೋದು ನನ್ನ ಮುಂದಿನ ಪ್ರಶ್ನೆ. ಒಂದು ಬ್ರೇಕ್ ತಗೊಳ್ಳೋಣ, ಬಂದ ತಕ್ಷಣ ನೀವು ಮಾತಾಡ್ತೀರಿ. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ ಸರ್ವರ ಬೆಳಕು ವಿಶೇಷ ಕಾರ್ಯಕ್ರಮ. ಒಂದು ಸಣ್ಣ ವಿರಾಮ ನಂತರ ಕಾರ್ಯಕ್ರಮ ಮುಂದುವರಿತದೆ. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು. ನಮಸ್ಕಾರ ವೀಕ್ಷಕರ, ಬ್ರೇಕ್ ಆದ್ಮೇಲೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ವರ ಬೆಳಕಿದು, ಇದು ಯಾವುದೋ ಒಂದು ಧರ್ಮಕ್ಕೆ ಸೇರಿದ ಬೆಳಕಲ್ಲ, ಇದು ಸರ್ವರ ಬೆಳಕು. ಇಬ್ರು ಅತಿಥಿಗಳು ನಮ್ಮನ್ನ ಕಾರ್ಯಕ್ರಮದಲ್ಲಿ ಸೇರ್ಕೊಂಡಿದ್ದಾರೆ. ಫಾದರ್ ವಿಲಿಯಂ ಮಾರ್ಟಿಸ್ ಇದ್ದಾರೆ ಮತ್ತೆ ನಿತ್ಯಾನಂದ ಒಳಕಡೆ. ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಫಾದರ್, ನಾನು ನಿಮಗೆ ಕೇಳಿದ್ದೆ ಕ್ರೈಸ್ತ ಧರ್ಮದಲ್ಲಿ ಬೆಳಕಿನ ಬಗ್ಗೆ ಬೈಬಲ್ನಲ್ಲಿ ಏನು ಹೇಳಿದೆ ಅಂತ. ಬೈಬಲ್ನಲ್ಲಿ ಯೇಸು ಸ್ವಾಮಿ ಪ್ರಥಮತಾಗಿ ಹೇಳೋದು ನಾನೇ ಪ್ರಪಂಚದ ಬೆಳಕು, ನಾನೇ ಪ್ರಪಂಚದ ಬೆಳಕು. ಆ ನಂತರ ತನ್ನ ಶಿಷ್ಯರನ್ನು ಮತ್ತು ಜನರನ್ನೆಲ್ಲರನ್ನು ಉದ್ದೇಶಿಸಿ ಹೇಳ್ತಾರೆ, ನೀವು ಪ್ರಪಂಚದ ಬೆಳಕಾಗಬೇಕು. ಹಾಗಾಗಿ ನಮಗೆ ಬೆಳಕಿನ ಬಗ್ಗೆ ಎಲ್ಲರಿಗೂ ಗೊತ್ತುಂಟು. ದೀಪ, ಧೂಪ ಮತ್ತು ಪುಷ್ಪ ಈ ಮೂರನ್ನು ಉಪಯೋಗಿಸದ ಧರ್ಮಗಳಿಲ್ಲ. ಖಂಡಿತ ಇಲ್ಲ. ಎಲ್ಲ ಕಡೆಯಲ್ಲಿ ಸ್ವಲ್ಪ ಪ್ರಾಧಾನ್ಯತೆ ಹೆಚ್ಚು ಕಮ್ಮಿ ಆಗಿರಲಿ ಸಾಕು. ಮುಸ್ಲಿಂ ಬಾಂಧವರು ಧೂಪಕ್ಕೆ ಸ್ವಲ್ಪ ಹೆಚ್ಚು ಪ್ರಾಧಾನ್ಯತೆ ಕೊಡ್ತಾರೆ. ಆದರೆ ನಾವು ಮತ್ತು ಹಿಂದೂಗಳು ಈ ಮೂರಕ್ಕೂ ದೀಪ, ಧೂಪ ಮತ್ತು ಪುಷ್ಪಕ್ಕೆ ಸಂಪೂರ್ಣವಾಗಿ ಪ್ರಾಧಾನ್ಯತೆಯನ್ನು ಕೊಡ್ತೇವೆ. ಹಿಂದೂ ಧರ್ಮದಲ್ಲಿ ಕೂಡ ದೀಪವನ್ನು ಬೆಳಗಿಸುವ ಒಂದು ದೀಪ ಅಂತ ಹೇಳಿದರೆ ಕತ್ತಲೆಯನ್ನು ಓಡಿಸುವಂಥದ್ದೇ ದೀಪ. ಬೈಬಲ್ನಲ್ಲಿ ಒಂದು ವಿಶಿಷ್ಟವಾದ ಒಂದು ವಾಕ್ಯ ಉಂಟು. ಏನಂತ? ಕತ್ತಲೆಗೆ ಬೆಳಕನ್ನು ನುಂಗಲಾಗುವುದಿಲ್ಲ. ಅರ್ಥಾತ್ ನೋಡಿ, ನಮ್ಮ ಅನುಭವ ಎಷ್ಟೇ ಅಮಾವಾಸ್ಯೆ ರಾತ್ರಿ ದಟ್ಟವಾದ ಕಾಡಿನ ಮಧ್ಯದಲ್ಲಿ ನೀವು ಹೋಗ್ತಾ ಇದ್ದೀರಿ, ಕತ್ತಲು, ಆ ಹೊತ್ತಿನಲ್ಲಿ ಒಂದು ಸಣ್ಣ ದೀಪವನ್ನ ಗೆರಟೆಯಲ್ಲಿ ಹಿಡ್ಕೊಂಡು ಒಬ್ಬ ಹೋಗ್ತಾನೆ, ಅವನಿಗೆ ಹಾದಿ ಕಾಡ್ತದೆ. ಆ ಸಣ್ಣ ದೀಪವನ್ನು ಈ ಕತ್ತಲೆಗೆ ನುಂಗ್ಲಿಕ್ಕಾಗುವುದಿಲ್ಲ. ಇದನ್ನು ನಾವು ಅರಿತುಕೊಳ್ಬೇಕು. ಹಾಗಾಗಿ ದೀಪದ ಬೆಲೆ ಅದು. ಅದೇ ರೀತಿ ಇಸ್ಲಾಂನವರು ಕೂಡ ಅಲ್ಲಾ ನೂರ್ ಹೈ, ದೇವನು ಬೆಳಕಾಗಿದ್ದಾನೆ. ಈ ಇಸ್ಲಾಂ ಧರ್ಮದಲ್ಲಿ ಕೂಡ ಉಂಟು. ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದರೆ, ಇಷ್ಟು ಸಮಯ ನಾವು ನಮ್ಮ ಹಿಂದೂಗಳೊಟ್ಟಿಗೆ, ಮುಸ್ಲಿಮರೊಟ್ಟಿಗೆ, ಕ್ರಿಶ್ಚಿಯನ್ರೊಟ್ಟಿಗೆ ಇದ್ದೇವೆ. ಆ ಧರ್ಮದವರನ್ನು ಅರಿಯಲಿಕ್ಕೆ ಪ್ರಯತ್ನ ಮಾಡಿಲ್ಲ. ಬರೀ ಜಡ್ಜ್ ಮಾಡೋದು. ನೋಡಿ, ಬೆಳಿಗ್ಗಿನ ಹೊತ್ತಿನಲ್ಲಿ ನಮ್ಮ ಮುಸ್ಲಿಂ ಬಾಂಧವರು ಬಾಂಗ್ ಕೊಡ್ತಾ ಇದ್ದಾರೆ. ಇಷ್ಟು ವರ್ಷದಿಂದ ನಾವು ನಾನು ಇವತ್ತೆಲ್ಲ ಭಾರತೀಯರನ್ನು ಪ್ರಶ್ನಿಸಿದ್ದು, ಅದು ಏನು ಅಂತೇಳಿ ಕೇಳಿದವರು ಎಷ್ಟು ಜನ ಇದ್ದಾರೆ? ನೀವು ಏನು ಬಬ್ಬೆ ಹಾಕ್ತಾ ಇದ್ದೀರಿ, ಏನು ಅದನ್ನು ನಾವು ಕ್ರಿಟಿಸೈಸ್ ಮಾಡಿದ್ದೇವೆ, ಟೀಕೆ ಮಾಡಿದ್ದೇವೆ. ಅದು ಅವ್ರದ್ದು ಇದ್ದದ್ದೇ ಅಂತ ಹೇಳುವಂಥದ್ದು. ಅವ್ರ ಹತ್ರ ಹೋಗಿ ಕೇಳಿ. ಬೆಳಿಗ್ಗಿನ ಹೊತ್ತಿನಲ್ಲಿ ಅವರು 3 ಬಾರಿ ಮೊದಲ ಬೊಬ್ಬೆ ಹಾಕುವುದು ಏನಂತ ಹೇಳಿದರೆ, ಮಲಗುವುದಕ್ಕಿಂತಲೂ ದೇವರ ಧ್ಯಾನ ಮಾಡೋದು ಒಳ್ಳೆಯದು. ಇದು 3 ಬಾರಿ. ಆ ನಂತರ ಅಲ್ಲಾಹು ಅಕ್ಬರ್ ಅಂತೇಳಿ ಶುರು ಮಾಡ್ತಾರೆ. ದೇವರು ಮಹಾನ್, ಗ್ರೇಟ್, ಗಾಡ್ ಈಸ್ ಗ್ರೇಟ್. ಆ ನಂತರ ಪುನಃ ಶುರು ಮಾಡ್ತಾರೆ, ಲಾ ಇಲ್ಲಾಹ ಅಲ್ ಇಲ್ಲ ಮೊಹಮ್ಮದ್ ರಸೂಲ್ ಇಲ್ಲ ಅಂತೇಳಿ. ದೇವರು ಒಬ್ಬನೇ, ಮೊಹಮ್ಮದನು ದೇವರ ರಸೂಲ್ ಅಂತ ಹೇಳಿದರೆ ಪ್ರವಾದಿ ಅಂತ ಹೇಳ್ತಾರೆ. ಇದನ್ನು ನಾವು ಅರ್ಥ ಮಾಡಿಕೊಂಡ್ರೆ, ಅವರು 3 ಬಾರಿ ಹೇಳುವಂಥ ಯಾವ ಭಾಷೆಯಲ್ಲೇ ಇರಲಿ, ಪ್ರಾರ್ಥನೆಗೆ ಕರೆ ಕೊಡುವಂಥದ್ದು. ಆಗ ಪ್ರಾರ್ಥನೆಗೆ ಕರೆ ಕೊಡುವಂಥದ್ದನ್ನು ನಾವು ಎಣಿಸಿಕೊಂಡ್ರೆ ನಮಗದು ಒಂದು ರೀತಿಯಲ್ಲಿ ಯಾವ ರೀತಿಯಲ್ಲೂ ಒಂದು ಬೇಸರ ತರುವಂಥ ಶಬ್ದ ಆಗೋದಿಲ್ಲ.
ಬ್ಯೂಟಿಫುಲ್ ಫಾದರ್. ಒಂದು ನಿಮಿಷ, ಒಬ್ರು ಫೋನ್ ಮಾಡಿದ್ದಾರೆ ಫಾದರ್, ಅವ್ರ ಜೊತೆ ಮಾತಾಡೋಣ. ನಮಸ್ತೆ, ಹಲೋ, ಹೆಸರು ಮತ್ತೆ ಊರು? ನಮಸ್ಕಾರ, ನಾನು ಕಾಪೆಯಿಂದ ಪೀರ್ ಮೊಹಮ್ಮದ್ ಮಾತಾಡ್ತಾ ಇದ್ದೇನೆ. ನಮಸ್ತೆ, ಹೇಳಿ ಹೇಳಿ ಸರ್. ಅವಿನಾಶ್, ನೀವು ದುಬೈಯಿಂದ ಯಾವಾಗ ಬಂದ್ರಿ? ಓ, ನಾನು 2-3 ದಿನ ಆಯ್ತು. ಹೇಳಿ ಹೇಳಿ. ಅಲ್ಲಿ ಕನ್ನಡ ಸಂಘದಲ್ಲಿ ನೀವು ಜನಕ್ಕೆ ಪ್ರಾರ್ಥನೆ ಮಾಡಿದ್ರಲ್ಲ, ಅದ್ರ ಒಟ್ಟಿಗೆ ನಿಮ್ಮೊಟ್ಟಿಗಿದ್ದವಳು ನನ್ನ ಮಗಳು. ಓ, ಥ್ಯಾಂಕ್ ಯು. ಡಾಕ್ಟರ್ ನಿಶಾವದ ಅಂತ. ಓಹ್, ಓಕೆ, ಹೌದು. ಹಾಗಾಗಿ ಗೊತ್ತಾಯ್ತು ನೀವು ದುಬೈಲಿದ್ದ ವಿಷಯ. ಥ್ಯಾಂಕ್ ಯು. ಹೇಳಿ ಹೇಳಿ ಹೇಳಿ. ಮತ್ತೆ ಇದು ನಿಮ್ಮ ಈ ಕಾರ್ಯಕ್ರಮ, ನೀವು ಎಷ್ಟೆಲ್ಲ ಕಾರ್ಯಕ್ರಮ ಮಾಡ್ತೀರಲ್ಲ, ಅದಕ್ಕೆಲ್ಲದಕ್ಕಿಂತ ಮಿಕ್ಕಿದ ಒಂದು ಕಾರ್ಯಕ್ರಮ ಆಗಿದೆ ನಿಮ್ಮ ಇದರಲ್ಲಿ. ಒಮ್ಮ ಭಾವನೆ ಈ ಸಮಯದಲ್ಲಿ ಸರ್ವಧರ್ಮದವರು ಸೇರಿ ಒಂದು ಮಾಡುವ ಒಂದು ಕಾರ್ಯಕ್ರಮ ಉಂಟಲ್ವಾ, ಬರೇ ಒಂದು ಸಣ್ಣ ಮಕ್ಕಳು ನೃತ್ಯ ಮಾಡುವಾಗ ಅದು ನೋಡುವವರಿಗೆ ಎಷ್ಟು ಚಂದ ಕಾಣ್ತದೆ. ಖಂಡಿತ ಅಂತದೇ ಒಂದು ಚಂದವಾದ ಒಂದು ಕಾರ್ಯಕ್ರಮ ಆಗಿದೆ ಅದು. ಖಂಡಿತ ಇದೇ ರೀತಿ ನಮ್ಮಲ್ಲಿ ಇದೇ ರೀತಿ ಇತ್ತು. ಈ ಬ್ರಿಟಿಷ್ ಅವರು ಬಂದವರೇ ನಮ್ಗೆ ಒಂದು ಬುದ್ಧಿ ಕೊಟ್ಟು ಹೋದ್ರು, ಅದನ್ನೇ ನಾವು ದೂಡ್ತಾ ಇದ್ದೇವೆ. ಇಂಥವರು ಒಟ್ಟು ಸೇರಿ ಆದ್ರೂ ಅದನ್ನು ನಾವು ಮರ್ತು ಬಿಡುವಂತೆ ಮಾಡಿದ್ರೆ ಅವರಿಗೆ ಬಹಳ ಒಂದು ಶ್ರೇಯಸ್ಸಿದೆ. ಖಂಡಿತ ಖಂಡಿತ. ಎಸ್ ಮೇಡಮ್ ಅವರೇ, ತುಂಬಾ ಥ್ಯಾಂಕ್ಸ್, ನೀವು ಕರೆ ಮಾಡಿದ್ರಿ, ಅಭಿಮಾನದ ಮಾತನ್ನ ಹೇಳಿದ್ರಿ. ನಿನ್ನೆದ ಕಾರ್ಯಕ್ರಮದ ಬಗ್ಗೆ ನಿಮಗೆ ಬಹಳ ಖುಷಿ ಇದೆ ಅಂತ ಗೊತ್ತಾಯ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್ ಫಾದರ್, ಅದೇ ರೀತಿ ಪ್ರತಿ ಒಂದು ದೇವಸ್ಥಾನದಲ್ಲಿ ಒಬ್ಬ ಪೂಜೆಗೆ ಒಳಗೆ ಹೋದಾಗ ಅಲ್ಲಿ ಗಂಟೆ ಹೊಡಿತಾನೆ. ಅದನ್ನು ನಾನು, ಇದು ಕೂಡ ನನಗೆ ಕ್ರೈಸ್ತನಿರಲಿ ಇಸ್ಲಾಂ ಇರಲಿ ಯಾವುದಾದ್ರು, ಅದು ಕೂಡ ನನಗೆ ದೇವರ ಇರವನ್ನು ತಿಳಿಸ್ತದೆ, ದೇವರ ಪ್ರಾರ್ಥನೆ ಮಾಡಲಿಕ್ಕೆ ಒಂದು ಕರೆ ಅಂತ ಮಾಡಿದರೆ ಎಂದಿಗೂ ನನಗದು ಉಪದ್ರ ಕೊಡೋದಿಲ್ಲ. ನನ್ನ ಆ್ಯಟಿಟ್ಯೂಡ್, ನನ್ನ ಮನೋಭಾವ ಸರಿಯಾಗಿದ್ದರೆ. ಅದೇ ರೀತಿಯಲ್ಲಿ ಚರ್ಚಿನ ಗಂಟೆಗಳು ಪೂಜೆ ಮೊದಲು ಒಂದು ಅರ್ಧ ಗಂಟೆ ಮೊದಲು, 1 ಗಂಟೆ ಮೊದಲು ಎಲ್ಲ ಆಗ್ತದೆ. ಇದನ್ನು ಕೇಳಿದವ, ಇದು ನನಗೂ ಒಂದು ಕರೆ, ನನಗೂ ಒಂದು ದೇವರ ಇರವನ್ನು ತಿಳಿಸುವಂಥದ್ದು ಮತ್ತು ದೇವರಲ್ಲಿ ಪ್ರಾರ್ಥನೆ ಮಾಡುವಂಥ ಕರೆ. ನಮ್ಮ ಕೃಷ್ಣ ಮಠಕ್ಕೆ ಹೋಗಿ, ಈಗ ನನಗೆ ಅದರ ಎಲ್ಲ ಅರ್ಥ ಆಗಲಿಲ್ಲ, ಅಂದರೆ 40 ವರ್ಷ ಆಯಿತು ಊರು ಬಿಟ್ಟು. ಕೃಷ್ಣ ಮಠದಲ್ಲಿ ಹೊಡೆಯುವಂಥ ಅಂತ ಹೇಳ್ತಾರೆ ಅದಕ್ಕೆ ಡೋಲು, ಬೇರೆ ಬೇರೆ ಪೂಜೆಗೆ ಬೇರೆ ಬೇರೆ ರೀತಿಯ ಡೋಳು ಉಂಟು. ಎಷ್ಟು ಜನರಿಗೆ ಹಿಂದೂಗಳಿಗೆ ಗೊತ್ತುಂಟು? ಕರೆಕ್ಟ್ ಇಲ್ಲ. ನಾವು ಅದನ್ನು ತಿಳಿಲಿಕ್ಕೆ ಅರ್ಥ ಮಾಡಲಿಲ್ಲ. ನಾನು ಅಲ್ಲಿ ಹೋಗಿ ನನ್ನ ಫ್ರೆಂಡ್ಸ್ಗಳ ಹತ್ರ ಕೇಳಿ ಅದು ಯಾಕೆ ಹೀಗೆ ಎಲ್ಲ ಆಗ್ತದೆ ಅಂತೇಳಿ ಅಲ್ಲಿ ತಿಳಿದುಕೊಂಡದ್ರಿಂದ ನನಗೆ ಅದು ಅಲ್ಲಿ ಆಗುವಂಥ ಜಾಗಂಟೆ ಇರಲಿ, ಮಂಗಳಾರತಿ ಹೊತ್ತಿನಲ್ಲಿ ಆಗುವಂಥ ಜಾಗಂಟೆ ಇರಲಿ, ಈ ಡೋಲು ಇರಲಿ, ಅದು ನನಗೆ ನನ್ನ ದೇವರಲ್ಲಿ ಕೊಂಡೋಗ್ತದೆ. ವೆರಿ ಗುಡ್. ಇದು ನನ್ನ ದೇವರಲ್ಲಿ ಅದು ಕೊಂಡೋಗ್ತದೆ. ಬಹಳ ಒಳ್ಳೆ. ಈ ರೀತಿಯಲ್ಲಿ ನಾವು ಪ್ರತಿಯೊಬ್ಬರನ್ನು ತಿಳಿದುಕೊಳ್ಳುವಂಥ ಒಂದು ನಮ್ಮ ಮನೋಭಾವನ ಇಟ್ಕೊಂಡ್ರೆ ನಮಗೆ ನಿಮಗೆ ಹೇಳಿದ್ರಲ್ಲ, ನೀವು ಇದು ನೋಡಿಕೊಳ್ಳಿ ಏನೋ ಒಂದು ಮನೋಭಾವ ಆಯ್ತು ಅಂತೇಳಿ, ಇದು ಎಲ್ಲ ಭಾರತೀಯರಲ್ಲಿ ಇರುವಂತದ್ದೇ. ಹೌದು, ಖಂಡಿತ. ಎಸ್ ಎಸ್ ಫಾದರ್, ಎಸ್, ಒಂದು ನಿಮಿಷ. ನಮಸ್ತೆ, ಹಲೋ. ಎಸ್ ನಮಸ್ತೆ, ಹೆಸರು ಮತ್ತು ಊರು ಹೇಳಿ ಸರ್. ನಂದು ಹೆಸರು ಶಿವರಾಮ್. ನಮಸ್ತೆ ಶಿವರಾಮ್ ಅವರೇ, ಯಾವ ಊರು? ಮುಲ್ಕಿ, ಕಾರ್ನಾಡು. ಹೇಳಿ 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 ಶಿವರಾಮ್ ಅವರೇ. ಸರ್ಗೆ ಪರಿಚಯ ಉಂಟು ನಂದು. ಹೇಳಿ ಹೇಳಿ ಶಿವರಾಮ್ ಅವರೇ. ನಾನು ಛಾಯಾಗ್ರಾಹಕ ಅವರು. ಹೇಳಿ 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 ಸರ್. ವಿಲಿಯಂ ಸರ್ ಹೇಳಿ. ಸಮಿತ್ ಸ್ಟುಡಿಯೋ ಕಾರ್ನಾಡ್. ಓಕೆ, ಹೇಳಿ 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 ಸರ್. ನಿನ್ನೆ ನಾನು ಪ್ರೋಗ್ರಾಮ್ ನೋಡಿದೆ ನಿಮ್ದು, ಸರ್ವಧರ್ಮ ಅದು ದೀಪಾವಳಿ. ದೀಪಾವಳಿ ಖುಷಿ ಆಯ್ತು ಸರ್ ತುಂಬಾ. ಹೌದು ಅಲ್ವಾ? ಈಗಿನ ಜನರೇಷನ್ಗೆ ತುಂಬಾ ಅಮೂಲ್ಯವಾದ ಒಂದು ಮಕ್ಕಳಿಗೆಲ್ಲ ತಿಳಿಸುವಂತ ಒಂದು ವಿಷಯ. ಅದೇ ವಿಲಿಯಂ ಸರ್ ತುಂಬಾ ನಾನು ಸ್ಪೀಚ್ ಎಲ್ಲ ಕೇಳಿದ್ದೇನೆ, ಫಂಕ್ಷನ್ಗೆಲ್ಲ ನಾನು ಹೋಗಿದ್ದೇನೆ ಫೋಟೋಗ್ರಫಿಗೆ. ವೆರಿ ಗುಡ್. ಓಕೆ. ಅವರು ಇಲ್ಲಿ ಕೂಡ ಮತ್ತು ಅಲ್ಲೆಲ್ಲ ಸರ್ವಧರ್ಮ ದೀಪಾವಳಿ ಪ್ರೋಗ್ರಾಮ್ ಎಲ್ಲ ಮಾಡಿದ್ದಾರೆ. ಕ್ರಿಸ್ಮಸ್ ಕೂಡ ನಾನು ಹೋಗಿದ್ದೇನೆ. ಅರ್ಥಪೂರ್ಣವಾದ ಒಂದು ಕೆಲಸ ಈಗಿನ ಈ ಪರಿಸ್ಥಿತಿಗೆ. ಇವತ್ತು ನೋಡಿ ಬಂಟ್ವಾಳದಲ್ಲಿ ಕೂಡ ಆಯ್ತು. ಖಂಡಿತ. ಅಂತ ಎಲ್ಲ ಒಂದು ಯಂಗ್ಸ್ಟರ್ ಅನ್ನು ಕರೆದು ಕರೆಕ್ಟ್ ಈ ತರ ಪ್ರೋಗ್ರಾಮ್ ಎಲ್ಲ ಮಾಡ್ಬೇಕು ಸರ್. ಖಂಡಿತ ಖಂಡಿತ ನಾವು ಮಾಡ್ತೇವೆ. ಇದು ನಮ್ಮ ಮೊದಲ ಪ್ರಯತ್ನ. ಅದಕ್ಕೆ ಫಾದರ್ ಮಾರ್ಟಿಸ್ ಅಂತವ್ರನ್ನ ನಾವು ಕರೆಸಿರುವಂಥದ್ದು. ಎಸ್ ಶಿವರಾಮ್ ಅವರೇ, ತುಂಬ ಥ್ಯಾಂಕ್ಸ್, ನೀವು ಕರೆ ಮಾಡಿ ನೀವು ಮಾತನಾಡಿದ್ರಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಗುಡ್ ನೈಟ್. ಗುಡ್ ನೈಟ್. ಥ್ಯಾಂಕ್ ಯು ವೆರಿ ಮಚ್. ಈಗ ನಾನು ನಿತ್ಯಾನಂದ್ ಅವರಲ್ಲಿ ಬರ್ತೇನೆ. ಒಂದು ದೊಡ್ಡ ಚಾಲೆಂಜ್ ತಗೊಂಡು ಈ ಕೆಲಸ ಮಾಡಿದಿರಿ ಸರ್ ನೀವು. ನಿಮ್ಮ ಇದ್ರ ಹಿಂದಿನ ಇದು ಪ್ರೊಡಕ್ಷನ್ ಎಷ್ಟು ಕಷ್ಟ ಅನ್ನೋದು ನಮಗೆ ಗೊತ್ತಿದೆ. ಈಶ ವಿಠಲದಾಸ ಸ್ವಾಮೀಜಿಯವರು ಕೂಡ ಬಹಳ ಪ್ರಶಂಸನೀಯ ಮಾತುಗಳನ್ನೆಲ್ಲ ಆಡಿದರು. ನಿತ್ಯಾನಂದ್ ಅವರೇ, ಈಗ ಇನ್ನು ಬರ್ತಾ ಇರೋದು ಕ್ರಿಸ್ಮಸ್. ನಿನ್ನದೇನು ದೀಪಾವಳಿ ಮುಗೀತು ಇರಲಿ, ಅದಿನ್ನು ನೆನಪು. ಕ್ರಿಸ್ಮಸ್ಸಿಗೂ ಕೂಡ ಏನೋ ಒಂದು ವಿಶೇಷವಾದದ್ದು ಇರ್ಬೋದು ನಿಮ್ಮದು. ಅದು ಖಂಡಿತ ಮಾಡ್ತೇನೆ. ಯಾಕಂತ ಹೇಳಿದ್ರೆ ನಾನು ಮೊದಲೇ ಹೇಳಿದ್ದೇನೆ, ನನ್ನದು ಆಲೋಚನೆ 2 ದಿವಸದ ಹಿಂದೆ, ಕ್ರಿಸ್ಮಸ್ 24-25 ಆದರೂ ಕೂಡ ಒಂದು ಅದರಿಂದ 2 ದಿವಸ ಹಿಂದೆ ನಾನು ಆಲೋಚನೆ ಮಾಡುವಂಥದ್ದು ಕರ್ತವ್ಯ. ಆ ರೀತಿ ನಾನು ಖಂಡಿತವಾಗಿ ನಾನು ಹಿಂದೆ ಮಾಡಿದ್ದೇನೆ, ಇನ್ನೂ ಮಾಡ್ತೇನೆ. ಹಾಗಿರುವಾಗ ವಿಶೇಷ ಅಂತ ಹೇಳಿದ್ರೆ ನನಗೆ
ಯಾವ ರೀತಿ ಮಾಡ್ತೇನೆ ಅಂತ ಹೇಳಲಿಕ್ಕೆ ನನಗೆ ಈಗ ಹೇಳಲಿಕ್ಕೆ ಬರುದಿಲ್ಲ. ಹೌದು, 2 ದಿನದ ಹಿಂದೆ ಮಾತ್ರ ನಾನು ಅದು ನನಗೆ ಕಷ್ಟ ಸಾಧ್ಯ ಆಗ್ತದೆ. ನಾನು ಒಂದು ವೈಯಕ್ತಿಕವಾದಂತ ಪ್ರಶ್ನೆಯನ್ನ ಕೇಳೋದು, ತಪ್ಪು ತಿಳಿಬಾರ್ದು ನೀವು. ಮತ್ತೆ ಖಂಡಿತ ನೀವು ಉತ್ತರ ಕೊಡ್ಲಿಕ್ಕಿದ್ರೆ ಖಂಡಿತ ಮನ್ಸ್ಕೊಡಿ, ಕೊಡಿ, ಇಲ್ದಿದ್ರೆ ಇಲ್ಲ ನಾನು ಉತ್ತರ ಕೊಡೋದಿಲ್ಲ ಅಂತ ಹೇಳ್ಬೋದು. ನನಗೆ ಗೊತ್ತಿದೆ ನೀವು ಒಬ್ಬ ಸಮಾಜ ಸೇವಕರು ಅಂತ, ಮತ್ತು ನೀವು ಹೇಗೆ ಕೆಲಸ ಮಾಡ್ತಿದ್ದೀರೋ ಅನ್ನೋದನ್ನು ಕೂಡ ನಾವು ಹತ್ರದಿಂದ ಕಂಡಿದ್ದೇವೆ. ಇದೆಲ್ಲದಕ್ಕೂ ಹಣದ ಕ್ರೋಢೀಕರಣ ಆಗಬೇಕಾಗಿದೆ. ಇದನ್ನ ಹೇಗೆ ಮಾಡ್ತೀರಿ ಅಂತ ನಾನು ಕೇಳ್ತಾ ಇರೋದು. ಯಾಕೆ ನಾನು ಕೇಳ್ತಾ ಇದ್ದೇನೆ ಅಂತಂದ್ರೆ ನಿಮ್ಮೊಂದಿಗೆ ನಾವು ಇದ್ದೇವೆ ಅನ್ನೋ ಹೇಳೋ ಉದ್ದೇಶದಿಂದ ಕೇಳಲೇಬೇಕು. ಹೌದು, ಯಾಕಂತ ಹೇಳಿದ್ರೆ ಇತ್ತೀಚೆಗಿನ ಸಮಾಜದಲ್ಲಿ ಒಬ್ಬರು ಇಂಥ ಕೆಲಸ ಮಾಡಬೇಕಾದ್ರೆ ಅಥವಾ ಇನ್ನೊಂದು ರೀತಿಯ ಕೆಲಸ ಮಾಡಬೇಕಾದ್ರೆ ಅವರಿಗೆ ಹಣ ಎಲ್ಲಿಂದ ಬರ್ತದಂತೆ ಕೇಳಲೇಬೇಕು ಅಲ್ವಾ? ಹಾಗೆ ನನ್ನಿಂದ ನಾನು ಹೇಳ್ತೇನೆ, ಈಗ ನೋಡಿ, ನನಗೆ ಒಂದು ಆತ್ಮೀಯರು ಬಹಳಷ್ಟು ಜನ ಇದ್ದಾರೆ. ನಾನು ಬೇರೆಯವರ ರೀತಿಯಲ್ಲಿ ನಾನು ಹಣ ಮಾಡುವಂಥ ಸಂದರ್ಭ ನಂತರ ಇಲ್ಲ. ಖಂಡಿತ. ನಾನು ಈಗ ಇವತ್ತು ಹೇಳಿದೆ, ನೋಡಿ ಅಣ್ಣ, ನನಗೆ ಈಗೀಗ ಆಗಬೇಕು, ನನ್ನದು ವ್ಯವಸ್ಥೆ ನಿಮಗೆ ಗೊತ್ತಿದೆ, ನೀವು ಕೂಡ ಒಂದು ನನಗೆ ಬೇಕಾದವರು, ನನಗೆ ಈ ರೀತಿ ಆಗಬೇಕು, ನಾನು ಇಂತಿಷ್ಟು ನಾನು ನಿಮಗೆ ಕೊಡ್ತೇನೆ, ನಿಮ್ದು ಎಷ್ಟೇ ಇರಲಿ ನಾನು ಕೊಡೋದು ಇಷ್ಟೇ ಕೊಡ್ತೇನೆ, ಆಗ್ತದೆ. ನನ್ನ ವಿಷಯಕ್ಕೆ ಯಾರು ಇಷ್ಟರವರೆಗೆ ನನಗೆ ಇಲ್ಲ ಅಂತ ಹೇಳಿಲ್ಲ. ಇಷ್ಟವರೆಗೆ ನಾನು ಮಾಡ್ತಾ ಬಂದಿದ್ದೇನೆ. ಯಾಕಂದ್ರೆ ನಾನು ತಪ್ಪು ತಿಳ್ಕೊಂಡ್ರೆ ಮಾತ್ರ ನನಗೆ ಅದರಲ್ಲಿ ನನಗೆ ಇದು ಬರ್ತದೆ. ಯಾಕಂತೇಳಿ ನೋಡಿ, ಮೊನ್ನೆ ಮಾಡುವಾಗ ತುಂಬಾ ಜನ ಹೇಳಿದ್ರು ಮಳೆ ಬರ್ತದೆ ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ, ಮತ್ತು ಫಾದರ್ ಕೂಡ ಹೇಳಿದ್ರು, ಆತ್ಮದಲ್ಲಿ ನಾವು ಪರಿಪೂರ್ಣವಾಗಿ ಒಳ್ಳೆಯ ಕೆಲಸ ಮಾಡುವಾಗ ನಮ್ಗೆ ಏನೂ ಮಾಡ್ಲಿಕ್ಕೆ ಸಾಧ್ಯ, ಏನೂ ಆಗುದಿಲ್ಲ ಅಂತ ಹೇಳಿ. ಆ ರೀತಿ ಆಯ್ತು. ನಮ್ದು ಎಲ್ಲಾ ಕೆಲಸ ದೀಪ ಹೊತ್ತಿಸಿ ಎಲ್ಲ ಆದ ನಂತರ ಮಳೆ ಬಂತು. ವೆರಿ ಗುಡ್. ಎಸ್, ಇನ್ನೊಬ್ರು ಫೋನ್ ಮಾಡಿದ್ದಾರೆ. ಹಲೋ, ನಮಸ್ತೆ. ನಮಸ್ತೆ. ನಮಸ್ಕಾರ ಸರ್, ಹೆಸರು ಮತ್ತೆ ಊರು ಹೇಳಿ, ಮಾತಾಡಿ ಸರ್. ಅರುಣ್ ಕುಮಾರ್ ಫ್ರಮ್ ಕಟೀಲ್, ಕಿಮಿಗೋಳಿ ಅಂಡ್ ಬಲ್ಕುಂಜೆ. ನಮಸ್ಕಾರ, ಹೇಳಿ ಅರುಣ್ ಕುಮಾರ್ ಅವರೇ, ಮಾತಾಡಿ ಸರ್. ಫಸ್ಟ್ ಆಫ್ ನಾನು ಮಾತಾಡೋದು ನಿಮ್ಮ ಚಾನೆಲ್ ನ ಬಗ್ಗೆ. ಹೇಳಿ. ಅಂದ್ರೆ ಈ ಟಿವಿ ಚಾನೆಲ್ ಉಂಟಲ್ಲ, ಅದರಿಂದ ನಾವು ಎಲ್ಲ ಈ ಸಿಚುವೇಶನ್ ಎಲ್ಲ ಲೋಕಲ್ ಜನಗಳು ಅದನ್ನ ಕಳೀತಾರೆ. ಇಲ್ಲಿ ಕುಳಿತುಕೊಂಡಂತ ಧರ್ಮ ಗುರುಗಳಾಗ್ಲಿ, ಕ್ರಿಶ್ಚಿಯನ್, ಹಿಂದೂ, ಅವರು ಕ್ರಿಶ್ಚಿಯನ್, ಮುಸ್ಲಿಮಾನ್, ಅವರಿಂದ ಕಲಿಯುವುದು ತುಂಬಾ ಕಡಿಮೆ. ಮೊದಲು ಕಲಿಯುವುದು ಟಿವಿಯ ಚಾನೆಲ್ ಇಂದ ಅಲ್ವಾ? ಹಾಗೆ ನಿಮ್ಮ ಟಿವಿ ಚಾನೆಲ್ ಇವತ್ತಿನ ಪ್ರೋಗ್ರಾಮ್ ತುಂಬಾ ಒಳ್ಳೇದುಂಟು. ಥ್ಯಾಂಕ್ ಯು. ಅಂದ್ರೆ ಒಂದು ದೀಪಾವಳಿ ದಿವಸ 3 ಧರ್ಮ ಗುರುಗಳು ಸೇರಿ ಆಚರಿಸ್ತಾ ಇದ್ದಾರೆ. ಹೌದು, ತುಂಬಾ ಖುಷಿಯ ವಿಷಯ. ಖಂಡಿತ. 4 ಸೇರಿದ್ದಾರೆ, ಸಿಖ್ ಜನಾಂಗ ಕೂಡ ಸೇರಿತ್ತು. ಹೌದು, ನಾನು ಹಿಂದೂ. ಹೌದು. ಆದ್ರೂ ಕೂಡ ತಲೆ ತಗ್ಗಿಸ್ತೇನೆ ಈ ಧರ್ಮ ಗುರುಗಳಿಗೆ ಹಾಗೂ ಈ ಮುಸ್ಲಿಂ ಇವರಿಗೆ. ಖಂಡಿತ. ಅವನು ಅಲ್ವೇ? ಅಂದ್ರೆ ಫಸ್ಟ್ ಆಫ್ ಹೌದು, ಇವರು ನೀಡುವಂತ ಮಾಹಿತಿ 3 ಧರ್ಮದವರಿಗೆ ಕೂಡ ಅದು ಇದು ಸರಿಯಾಗಿರ್ಬೇಕು. ಖಂಡಿತ ಅಲ್ವೇ? ಅಂದ್ರೆ ಈ ಮುಂಚೆ ನಾನು ಎಷ್ಟೋ ಕಾಲ್ ಮಾಡಿದ್ರೆ ನನ್ ಕನೆಕ್ಟೇ ಆಗ್ಲಿಲ್ಲ. ಇವತ್ತು ದೀಪಾವಳಿ ಆಚರಿಸ್ತಾರೆ ಅಂತ ಅಂದ್ರೆ ಉಡುಪಿಯಲ್ಲಿ ಟಿಪ್ಪು ಸುಲ್ತಾನ್ ಅವರ ಆಚರಣೆ ಮಾಡಿದಂತ ಸ್ಥಳ ಅಲ್ವೇ? ಹೌದು. ಅಂತ ಸ್ಥಳದಲ್ಲಿ ಇಂತ ಧರ್ಮ ಗುರುಗಳು ಆಚರಿಸ್ತಂದ್ರೆ ಓಕೆ, ಲೈಕ್ ಇಟ್. ಖಂಡಿತ ಖಂಡಿತ ಖಂಡಿತ. ಎಸ್, ಹೌದು ಹೌದು. ಇವರಿಗೆ ವಿಲಿಯಂ ಮಾರ್ಕೆಟ್ ಅಂತ ಅವರು ಮಾರ್ಟಿಸ್ ಹೌದು ಹೌದು. ಅವರಿಗೆ ನನ್ನ ಒಂದು ಸೆಲ್ಯೂಟ್. ಖಂಡಿತ ಹೌದು. ನಿತ್ಯಾನಂದ ಅವಲೇಕರ್ ಅವರಿಗೊಂದು ನನ್ನ ಸೆಲ್ಯೂಟ್. ಖಂಡಿತ. ವಂದನ, ನಿಮಗೂ ಒಂದು ನನ್ನ ಸೆಲ್ಯೂಟ್. ನಿಮಗೆ ನಮ್ಮ ಸೆಲ್ಯೂಟ್. ಇಂತ ಒಳ್ಳೆ ಕೊಡಿ, ನಮ್ಮ ದೇಶ ಒಳ್ಳೇದಾಗುದು ನಿಮ್ಮ ಟಿವಿ ಚಾನೆಲ್ ಇಂದ. ಖಂಡಿತ ಖಂಡಿತ. ಒಳ್ಳೆ ಮಾತು ಹೇಳಿದ್ರೆ. ಹೌದು. ಪಬ್ಲಿಕ್ ಟಿವಿ, ಖಂಡಿತ. ಪಬ್ಲಿಕ್ ಟಿವಿ ಎನ್ನುವುದು ನಮ್ಮ ದೇಶವನ್ನೇ ಹಾಳು ಮಾಡ್ತಾ ಇದೆ. ಓಕೆ, ಆ ಟೈಪ್ ಅಲ್ಲಿ ಹೋಗ್ಬೇಕು. ಓಕೆ, ಇಂತ ಒಳ್ಳೆ ಪ್ರೋಗ್ರಾಮ್ ಕೊಡಿ, ಅದು ಯಾವುದೇ ಧರ್ಮಗುರು ಆಗ್ಲಿ ಒಳ್ಳೇದಾಗ್ಲಿ. ಖಂಡಿತ ಖಂಡಿತ. ಆ ನಿಟ್ಟಿನಲ್ಲಿ ನಾವು ಮಾಡ್ತೇವೆ ಕೆಲಸ. ಅರುಣ್ ಅವರೇ, ತುಂಬಾ ಯಾವ ಈ ನಮ್ಮ ಸ್ವಾಮೀಜಿ, ಈ ಧರ್ಮಗುರುಗಳು, ಮುಸ್ಲಿಮರ ಧರ್ಮಗುರುಗಳು, ಇವರಿಂದ ಕಲಿಯುವುದು ತುಂಬಾ ಕಡಿಮೆ. ಹೌದು. ಈಗಿನ ಜನಗಳು ಕಲಿಯುವುದು ತುಂಬಾ ನಿಮ್ಮ ಈ ಟಿವಿ ಚಾನಲ್. ಖಂಡಿತ ಖಂಡಿತ. ಹೌದು ಹೌದು. ನಿಮ್ಮ ಟಿವಿ ಚಾನಲ್ ಸರಿ ಇದ್ರೆ ಎಲ್ಲರ ಬಗ್ಗೆ ಸರಿಯಾಗಿ ನ್ಯೂಸ್ ಕೊಡು. ಈ ಹಣದ ಆಸೆ ಬದಲು ಕೆಲವು ಚಾನಲ್ಗಳು ಇದ್ದಾರೆ, ಹಣ ಕೊಡ್ತಾರೆ, ಅವ್ರು ಬೇಕಾದಾಗಿ ಅವರು ಪ್ರೋಗ್ರಾಮ್ ಕೊಡ್ತಾರೆ. ಹೌದು ಹೌದು. ಖಂಡಿತ. ಎಸ್, ಥ್ಯಾಂಕ್ ಯು ಅರುಣ್ ಅವರೇ, ಒಳ್ಳೆ ಮಾತನ್ನಾಡಿದ್ರಿ. ನಿಮಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಬೇಕು. ಫಾದರ್, ನನಗೊಂದು ನಿನ್ನೆ ಬಂದಾಗ ನನಗೊಂದು ಅನಿಸಿತ್ತು. ಶೋಕಮಾತಾ ಇಗರ್ಜಿ ಚರ್ಚ್ನ ಎದುರುಗಡೆ ಇರುವಂಥ ಜಾಗ, ಅಲ್ಲಿ ಜನ ತುಂಬಿ ತುಳುಕಬೇಕಾಗಿತ್ತು ನಿನ್ನೆ. ಅದೇ ನಮ್ಮಲ್ಲಿ ಆಗುವಂಥ ಒಂದು
ಎಂಥದ್ದು ನ್ಯೂನತೆ, ನಮ್ಮಲ್ಲಿರುವಂಥ ನ್ಯೂನತೆ. ಅದಕ್ಕೆ ಕಾರಣ ಏನೊಂದು ಗೊತ್ತಿಲ್ಲ. ಒಂದು ನನ್ನದಂತ ಹೇಳಿದರೆ, ನಾನು ಇದೇ ರೀತಿಯಲ್ಲಿ ಸರ್ವಧರ್ಮ ದೀಪಾವಳಿಯನ್ನು ಮುಲ್ಕಿಯಲ್ಲಿರುವಾಗ ಮಾಡಿದ್ದೆ. ನಾವು ಏನು ಮಾಡಿದ್ದೆ ಅಂತ ಹೇಳಿದರೆ, ಶಾಲಾ ಮಕ್ಕಳನ್ನು ಇನ್ವಾಲ್ವ್ ಮಾಡಿದ್ದೆ. ನಮಗೆ ಬೇಕಿತ್ತು, ಈಗ ಅಲ್ಲಿದ್ದವರೆಲ್ಲ ಹಿರಿಯರಿದ್ದಾರಲ್ಲ, ಅದರಿಂದಲೂ ಮಕ್ಕಳನ್ನು ನಾವು ಇನ್ವಾಲ್ವ್ ಮಾಡಬೇಕು ಅಂತ ನಾನು ಪ್ರತಿಯೊಂದು ಮೀಟಿಂಗ್ನಲ್ಲಿ ಹೇಳ್ತಿದ್ದೆ. ಯಾರೋ ಕಾರಣದಕ್ಕಾಗಿ ಇವರಿಂದ ಆಗಿಲ್ಲ. ಆದರೆ ಮುಲ್ಕಿಯಲ್ಲಿ ನಾನು ಮಾಡಿದ್ದೆ. ಸರ್ವೋತ್ತಮ ಅಂಚನ್ರ ಒಟ್ಟಿಗೆ, ಹರಿಕೃಷ್ಣ ಪುನರವರೊಟ್ಟಿಗೆ ನಾವೆಲ್ಲ ಒಟ್ಟು ಸೇರಿ ಶಾಲೆಗೆ ವೈಯಕ್ತಿಕವಾಗಿ ಹೋಗಿ ಪ್ರತಿಯೊಂದು ಶಾಲೆಯಿಂದ ಕಾರ್ಯಕ್ರಮಗಳನ್ನು ಕೊಡುವಂತೆ ಮಾಡಿ, ಆ ಶಾಲಾ ಮಕ್ಕಳಿಗೆ ಏನೆಲ್ಲ ಕೊಡಬೇಕು ಅದನ್ನೆಲ್ಲ ಕೊಟ್ಟು, ಕೊನೆಗೆ ಆ ಕಾರ್ಯಕ್ರಮ ಮುಗಿಯುವಾಗ ಪ್ರತಿಯೊಬ್ಬರ ಕೈಯಲ್ಲಿ ಒಂದು ಮೇಣದ ಬತ್ತಿಯನ್ನು ಕೊಟ್ಟು ಅದನ್ನು ಉರಿಸಿ, ಈ ಬೆಳಕನ್ನು ಪ್ರಪಂಚದ ಎಲ್ಲೆಡೆಗೆ ಕೊಂಡೊಯ್ಯಿರಿ ಎಂಬ ಈ ಸಂದೇಶವನ್ನು ಕೊಟ್ಟು ನಾವು ಮಕ್ಕಳನ್ನು ಮನೆಗೆ ಕಳಿಸಿದ್ದೆವು. ಕರೆಕ್ಟ್. ಅದು ಇಲ್ಲಿ ಆಗಬೇಕಿತ್ತು, ಅದು ಆಗಲಿಲ್ಲ. ಯಾಕೆ ಅಂತ ಹೇಳಿದರೆ, ಇನ್ನೂ ಆ ಪ್ರಯತ್ನ ಮಾಡಬೇಕಂದ್ರೆ ಇದೀಗ ಅಕ್ಟೋಬರ್ ತಿಂಗಳಲ್ಲಿ ಸ್ವಲ್ಪ ರಜೆ ಉಂಟು, ಮತ್ತು ಆ ಒಂದು ಕಾರಣದಿಂದಾಗಿ ಶಾಲೆ ಇರುವುದಿಲ್ಲ. ಮತ್ತು ಇಲ್ಲಿಯ ಒಂದೆರಡು ಅಧ್ಯಾಪಕರು, ಅವರು ಮುಖ್ಯೋಪಾಧ್ಯಾಯರು, ಅದು DDP ಅಂತ ಬರಬೇಕು, ಅವರಿಂದ ಬರಬೇಕು, ಇದೆಲ್ಲ ತಪ್ಪಿಸ್ಕೊಳ್ಳಿಕ್ಕೆ ಮೂಲ್ಕಿ ಕೂಡ ಇದೇ ಕರ್ನಾಟಕದಲ್ಲಿ ಉಂಟು. ನಾವು ಎಲ್ಲಾ ಶಾಲೆಗಳಿಗೆ ಹೋದಾಗ ಎಲ್ಲರೂ ನಮ್ಮನ್ನು ಸ್ವಾಗತಿಸಿದ ಮಾತ್ರ, ಫಾದರ್ ನಾವು ಕೊಡ್ತೇವೆ ಅಂತ ಹೇಳಿದ್ದಾರೆ. ಕಾರ್ಯಕ್ರಮ ಕೊಟ್ಟಿದ್ದಾರೆ. ಏನು ವಿವೇಕಾನಂದರ ಬಗ್ಗೆ ಒಂದು ಸಣ್ಣ ಚಿತ್ರ, ಅದು ಇದು ಎಲ್ಲರ ಬಗ್ಗೆ ಕೊಟ್ಟಿದ್ದಾರೆ. ಆ ಸ್ಟೇಜ್ ಎಷ್ಟು ಒಳ್ಳೆಯದಾಗಿತ್ತು ಅಂತ ಹೇಳಿದರೆ, ನಾವು ನಮ್ಮ ಬಿಷಪ್ರು ಸಿಕ್ಕಲಿಲ್ಲ, ಪ್ರೊಟೆಸ್ಟೆಂಟ್ ಬಿಷಪ್ರು DP ಚೆಟ್ಟಿಯಾರನ್ನು ಕರೆದಿದ್ದೆವು, ನಮ್ಮ BM ಇಚ್ಲಂಗೋಡು ಮತ್ತು ನಮ್ಮ ಉದಯವಾಣಿಯ ಎಡಿಟರ್, ಇವರನ್ನೆಲ್ಲ ಒಟ್ಟು ಸೇರಿ ನಾವು ಮಾಡಿದ್ದೆವು. ಅದು ಅತ್ಯಂತ ಒಳ್ಳೆಯ ಕಾರ್ಯಕ್ರಮ ಆಗಿತ್ತು. ಇವತ್ತು ಈ ಸಂದೇಶ ನಮಗೆಲ್ಲರಿಗಿಂತಲೂ, ನಮ್ಮ ಕಾಲ ಮುಗಿಯಿತು, ಶಾಲೆಯ ಮಕ್ಕಳಿಗೆ ಸಿಗಬೇಕು. ವೆರಿ ಗುಡ್, ದಟ್ಸ್ ರೈಟ್. ಶಾಲೆಯ ಮಕ್ಕಳಿಗೆ ಸಿಗಬೇಕಿತ್ತು, ಅದು ಸಿಗಲಿಲ್ಲ. ಕೆಲವೇ ಶಾಲೆ, ಅದರಲ್ಲೂ ಕೂಡ ಯಾವುದು ನಮ್ಮ ಕ್ರೈಸ್ತ ಶಾಲೆಗಳ ಮಕ್ಕಳಿಗೆ ಮಾತ್ರ ಸಿಕ್ಕಿತು ವಿನಃ, ಅಫ್ಕೋರ್ಸ್ ಅದರಲ್ಲಿ ಕೂಡ ಅಲ್ಲಿ ಹಿಂದೂ ಮಕ್ಕಳು ಕೂಡ ಇದ್ದಾರೆ, ಹೆಚ್ಚಿನವರು ಹಿಂದೂಗಳೇ. ಆದರೂ ಈ ನಮ್ಮ ಉಡುಪಿ ಜಿಲ್ಲೆಯ ಹೆಚ್ಚಿನ ಎಲ್ಲ ಶಾಲೆ ಮಕ್ಕಳಿಗೆ ಈ ಸಂದೇಶ ಸಿಗಬೇಕಿತ್ತು. ಯಾಕಂದರೆ ಇವತ್ತು ಶಾಲೆಗಳಲ್ಲಿ ಕೂಡ ಕೆಲವರು ಅಧ್ಯಾಪಕರು ಈ ವಿಭಾಜಕ ಇದನ್ನು ಕೂಡ ತೋರಿಸುವಂತ ಒಂದು ಸಂದರ್ಭಗಳು ಇವೆ. ಎಸ್ ಫಾದರ್, ಎಸ್ ಹೌದು. ಇನ್ನೊಂದು ಬ್ರೇಕ್ ತಗೋಬೇಕು. ಈಗ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ, ಇದೊಂದು ವಿಶೇಷ ಕಾರ್ಯಕ್ರಮ. ನಿನ್ನೆ ದಿನ ಅಲ್ಲಿ ಜನ ತುಂಬಿ ತುಳುಕಿದ್ರೆ ಅದ್ರ ಮಜಾನೇ ಬೇರೆ ಇರ್ತಾ ಇತ್ತು. ಸುತ್ತಮುತ್ತ ನಾನು ಹುಡುಕ್ತಾ ಇದ್ದೆ, ದೊಡ್ಡವರು, ಹಿರಿಯರು, ಪೇರೆಂಟ್ಸ್, ಅವ್ರು ಕರ್ಕೊಂಡು ಬರಬೇಕು ಮಕ್ಕಳನ್ನ. ನೀವು ಬನ್ನಿ, ನಿಮ್ಮ ಮಕ್ಕಳನ್ನು ಕರೆತನ್ನಿ, ಬಂದು ದೀಪ ಹಚ್ಚಬೇಕು, ಆವಾಗ ಬದಲಾವಣೆ ಶುರು. ಈಗ ಒಂದು ಬ್ರೇಕ್ ನಂತರ ಕಾರ್ಯಕ್ರಮ ಮುಂದುವರಿತದೆ. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು. ನಮಸ್ಕಾರ ವೀಕ್ಷಕರ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಬ್ರೇಕ್ ಆದಮೇಲೆ ಮತ್ತೆ ನಿತ್ಯಾನಂದ ಒಳ್ಕಡ್ ಅವರಿಗೆ, ಫಾದರ್ ಮಾರ್ಟಿಸ್ ಅವರಿಗೆ ಕೂಡ ನಮಸ್ಕಾರ. ನಿತ್ಯಾನಂದ ಅವರೇ, ನಾನು ಫಾದರ್ ಕೇಳಿದ ಪ್ರಶ್ನೆನೇ ಕೇಳಬೇಕು. ಜನ ಒಂದು ಸ್ವಲ್ಪ ಜಾಸ್ತಿ ಬಂದಿದ್ರೆ ಅದ್ರ ಮಜಾನೇ ಬೇರೆ ಇರ್ತಿತ್ತು. ಅದೇನು ಗೊತ್ತಾ, ಈಗ ಈ ಸಮಾಜದಲ್ಲಿ ಈಗ ನಾವು ಈಗ ಏನು ಒಂದು ಸರ್ವಧರ್ಮವಾಗಿ ಏನೊಂದು ಮಾಡ್ತಿದ್ದೇವೆ, ಅದು ಈಗಿನ ಸಂಪ್ರದಾಯಕ್ಕೆ ಜನರಿಗೆ ಬೇಕಾಗಿಲ್ಲ. ಜನರಿಗೆ ಈಗ ಏನು ಬೇಕು, ಬ್ರೇಕ್ ಡ್ಯಾನ್ಸ್ ಅಥವಾ ಏನಾದರೂ ಒಂದು ಆಕರ್ಷಣೀಯ, ಅಂದರೆ ಒಂದು ಹೆಣ್ಮಕ್ಳು ಬರುವಂಥದ್ದು ಇದ್ರೆ ಮಾತ್ರ ಜನರು ಬರ್ತಾರೆ. ಅಲ್ಲ, ಇದು ನಾನು ನಾವು ಈಗ ಏನು ನಾವೀಗ ಪ್ರತಿಭಟನೆ ಮಾಡ್ತೇವೆ, ಯಾರು ಬರೋದಿಲ್ಲ. ಬಿಸಿ ಅಲ್ಲ ಇರ್ ಪೋಲೆ ಅನ್ಬಕ್ಕ ಬರ್ಪ ಅಂತೇಳಿ ಬಕ್ಕ ಜಾಲ ಏನು ಅಂತ ಹೇಳುದಿಲ್ಲ. ಆಗಿರುವಾಗ ಇಲ್ಲಿಯ ನಮ್ಮ ಸಮಾಜದಲ್ಲಿ ತಿದ್ದುಕೊಳ್ಳಿಕ್ಕೆ ಬಹಳ ಕಷ್ಟ ಇದೆ. ಉಡುಪಿಯ ಒಂದು ಏನು ಇದೆ ಅದನ್ನು ತಿದ್ದುಕೊಳ್ಳಿಕ್ಕೆ ಬಹಳ ಕಷ್ಟ ಇದೆ. ನಾನೀಗ ಮಾಡುವಂಥ ಕೆಲಸ, ನಾನು ಇನ್ನೊಬ್ಬರನ್ನು ನಂಬಿ ನಾನು ಬರುವುದಿಲ್ಲ. ನನಗೆ ನಾನು ಮಾಡುವಂಥ ಕೆಲಸ ನನಗೆ ಮಾಡಲಿಕ್ಕೆ ಆಗ್ತದಾ, ಆಗುದಾದ್ರೆ ಮಾತ್ರ ನಾನು ಅದಕ್ಕೆ ನನಗೆ ಆಗ್ತೇನೆ. ಇನ್ನೊಬ್ಬರ ಹತ್ರ ನಾನು ಹೇಳಿ ನನಗೆ ಮಾಡಬೇಕಾದ್ರೆ ನನಗೆ ಆಗುದಿಲ್ಲ, ಅದು ನನಗೆ ಗೊತ್ತಿದೆ, ಕಷ್ಟ ಉಂಟಂದ್ರೆ ಗೊತ್ತಿದೆ. ಈಗ ರಾಜಕೀಯದಲ್ಲಿ ಬೇಕಾದ್ರೆ ಆಗಲಿ, ಯಾರು ಬರ್ತಾರೆ ನೋಡಿ, ಯಾರು ಬರೋದಿಲ್ಲ. ಈಗ ಯಾರು ಮೆಂಬರ್ಸ್ ಇದ್ದಾರೆ ಅವ್ರು ಬರ್ತಾರೆ. ಹಾಗೇನೂ ಕೂಡ ನಾವು ಒಂದು ಸಮಾಜ ಸೇವಕರು, ನಾವು ಸಮಾಜ ಸೇವಕ್ಕೆ ಈಗ ನಾವು ಸಮಾಜ ಸೇವೆ ಮಾಡಿದರೆ ಮಾತ್ರ ಈಗ ಮಾತ್ರ ಗುರ್ತ, ನಾವು ಈ ಕಡೆ ತಿರುಗಿದ್ರೆ ಗುರ್ತಿಲ್ಲ. ಕರೆಕ್ಟ್ ಕರೆಕ್ಟ್. ಹಾಗಿರುವಾಗ ನಾವು ಇಂಥದ್ದೆಲ್ಲ ಮಾಡುವಾಗ ನಮಗೆ ಸರ್ವಧರ್ಮವರು ಬೇಕು, ಎಲ್ಲರೂ ಬೇಕೆಂಬ ದೃಷ್ಟಿಯಿಂದ ನಾವು ಒಂದು ಒಳ್ಳೆಯ ಒಂದು ಮನಸ್ಸಿನಲ್ಲಿ ಮಾಡಿದರೆ ಮಾತ್ರ ನಮಗೆ ಇಂಥ ಕೆಲಸ ಮಾಡ್ಲಿಕ್ಕೆ ಆಗ್ತದೆ ಅಷ್ಟೇ. ಬ್ಯೂಟಿಫುಲ್, ಒಳ್ಳೆ ಮಾತನ್ನು ಹೇಳಿದ್. ನಾನು ನೆಕ್ಸ್ಟ್ ಫಾದರ್ ಹತ್ರ ಮಾತಾಡ್ತೇನೆ. ಒಂದು ಫೋನ್ ಇದೆ. ದಿಸ್ ಇಸ್ ದ ಲಾಸ್ಟ್ ಕಾಲ್. ಹಲೋ ಹಲೋ ನಮಸ್ತೆ. ನಮಸ್ತೆ, ಹೇಳಿ ಸರ್, ಹೆಸರು ಮತ್ತು ಊರು ಹೇಳಿ ಮಾತಾಡಿ. ಒಂದು ಕಣ್ಣೂರು ಅಬ್ದುಲ್ ಖಾದರ್ ಅಂತ.
ಹೇಳಿ ಹೇಳಿ ಖಾದರ್ ಸಾಹೇಬ್ರೆ, ನಮಸ್ತೆ. ನಮಸ್ತೆ ಸರ್. ಹೇಳಿ ಹೇಳಿ. ಇವತ್ತಿನ ಒಂದು ಪ್ರೋಗ್ರಾಮ್ ಬಹಳ ಚೆನ್ನಾಗಿದೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಈ ತರದ್ದು ದೀಪಾವಳಿ ಹಾಗೆ ಈದ್, ಹೌದು ಕ್ರಿಸ್ಮಸ್ ಎಲ್ಲ ತರದ್ದು ಮಾಡಿಕೊಟ್ರೆ ಅಲ್ವಾ, ಜನರಿಗೆ ಎಲ್ಲರಿಗೂ ಒಂದು ಸಂದೇಶ ಆಗುತ್ತೆ ಅಲ್ವಾ? ಹೌದೌದು, ಖಂಡಿತ ಖಂಡಿತ ಹೌದು. ಆ ನಿಟ್ಟಿನಲ್ಲಿ ಕೆಲಸ ಆ ತರದ್ದು ಯಾವುದೇ ಜಾತಿ ಗೀತಿ ಅಂತ ಮನುಷ್ಯರಿಗೆ ಒಂದು, ನಾವು ಬರುವಾಗ ಹೇಗೆ ಬಂದಿದ್ದೇವೆ, ನಮ್ಮ ತಾಯಿ ಹೇಗೆ ಹೇಗಿದೆ, ತಾಯಿ ಅಂತ ನಮಗೆ ಗೊತ್ತಾಗಿದ್ದು ಆ ನಂತರ. ಕರೆಕ್ಟ್ ಹೌದು. ಅದರ ನಂತರ ನಾವು ತಾಯಿ ಹೇಳುದು ನಿನ್ನ ಧರ್ಮ ಇದು ಅಂತ. ಕರೆಕ್ಟ್ ಹೌದು. ಮತ್ತೆ ತಂದೆ ಅಂತ ಅವಳು ತೋರಿಸುವುದು ನಮ್ಗೆ, ಕರೆಕ್ಟ್ ಯಾರು ನಿನ್ನ ತಂದೆ ಇದು ಅಂತ. ಕರೆಕ್ಟ್ ಹೌದು. ಆ ತರದ್ದು ನಾವು ಇದು ಬಂದವರು, ನಾವು ಯಾವ ಜಾತಿಯಿಂದ ಹುಟ್ಟಿದವರಲ್ಲ. ಹೌದು ಹೌದು. ನಾವು ಆ ಜಾತಿಯನ್ನು ತಗೊಂಡು ಹೋಗಿ ಇಲ್ಲಿ ಗಲಾಟೆ ಮಾಡಿ ಏನೋ ಸೃಷ್ಟಿ ಮಾಡಿ ಯಾವುದೋ ರಾಜಕೀಯದವರು ಅವರ ಲಾಭಕ್ಕಾಗಿ ಯಾರನ್ನೋ ಬಲಿಪಶು ಮಾಡಿ ಏನು ಮಾಡೋದಕ್ಕಿಂತ ನಾವು ಜನರು ಪಬ್ಲಿಕ್ ಕರೆಕ್ಟ್ ಕರೆಕ್ಟ್ ನಾವು ಸರಿಯಾಗಿ ಜೀವಿಸಲಿಕ್ಕೆ ನಾವು ಕಲಿಬೇಕು. ಕರೆಕ್ಟ್ ಕರೆಕ್ಟ್. ನಾನು ನಮ್ಮ ನೆರೆಯವನನ್ನು ಹೇಗೆ ನೋಡ್ಬೇಕು, ಅವನು ಹಿಂದೂ ಮುಸ್ಲಿಂ ಅಂತಲ್ಲ, ಅವನನ್ನು ಹೇಗೆ ನೋಡ್ಬೇಕು, ಹೌದು. ಅವನಿಗೆ ಏನಾದ್ರೂ ಕಷ್ಟ ಆದ್ರೆ ನನಗೇನಾದ್ರೂ ಆದ್ರೆ ಅವನು ಸಾಯಬೇಕು. ಇಂತ ಒಂದು ಪರಿಸ್ಥಿತಿಯಲ್ಲಿ ಹೋದ್ರೆ ಯಾವ ರಾಜಕೀಯ ಮಾಡ್ಲಿಕ್ಕಿಲ್ಲ. ಖಂಡಿತ ಒಳ್ಳೆ ಮಾತು. ಅದನ್ನು ನಾವು ಮಾಡಿಸೋದು. ಹೌದು. ಈ ತರ ಬಂದ್ ಮಾಡೋದು, ಅಲ್ಲಿ ಇದು ಮಾಡುದು, ಇಲ್ಲಿ ಇದು ಮಾಡುದು, ಏನೋ ಅದಂತರ ಮಾಡಿ ಯಾರು ಟೋಟಲ್ ಲಾಸ್ ನಮಗೆ. ಕರೆಕ್ಟ್ ಕರೆಕ್ಟ್ ಹೌದು ಹೌದು. ಅವರ ಖಜಾನೆ ಹೇಗೋ ತುಂಬುತ್ತೆ. ಹೌದು ಹೌದು ಹೌದು. ನಾವು ಏನೋ ಅಲ್ಲಿ ಇಲ್ಲಿ ಸಾಲ ಸೋಲ ಮಾಡಿ ಖಜಾನೆ ಏನೋ ಟ್ಯಾಕ್ಸ್ ಕಟ್ಟಾಗಿ ಎಲ್ಲ ಮಾಡಿ ಅವರು ನಮಗೆ ಲೆಕ್ಕ ಕೊಡು ಈಗ ಆಗಿದೆ ಹಾಗೆ ಆಗಿದೆ ಅಂತ. ಖಂಡಿತ ಹೌದು ಹೌದು ಹೌದು. ನಾನು ನನ್ನ ಮೂರು ಸಹೋದರಿಗೆ ನಾನು ಹೇಳ್ತೇನೆ, ಹಿಂದೂ ಆಗ್ಲಿ ಮುಸ್ಲಿಂ ಆಗ್ಲಿ ಕ್ರೈಸ್ತರಾಗ್ಲಿ, ಯಾರು ನಮ್ಮೊಂದಿಗೆ ಈಗ ಜಗಳ ಮಾಡಿ ಇದು ಮಾಡಿ ಏನಾದ್ರು ಬೇರೆ ಮಾಡಬೇಡಿ. ನಮ್ಮನ್ನು ಒಳ್ಳೆದಕ್ಕೆ ಬಳಸಿಕೊಂಡು ಚೆನ್ನಾಗಿರುವ ಹಾಗೆ ಎಲ್ಲರೂ ಅದಕ್ಕೆ ಶ್ರಮಿಸಬೇಕು. ವೆರಿ ಗುಡ್ ವೆರಿ ಗುಡ್. ನಾನು ಇದು ಮಾಡಿಕೊಡ್ತೇನೆ. ಮತ್ತೆ ಅವರಿಗೆ ಇದು ದೀಪಾವಳಿ ಶುಭಾಶಯವನ್ನು ಹೇಳ್ತೇನೆ. ಥ್ಯಾಂಕ್ ಯು ಖಾದರ್ ಸಾಹೇಬ್ರೆ, ತುಂಬ ಥ್ಯಾಂಕ್ಸ್. ಫಾದರ್, ಈಗ ನಿಮಗೆ 2-3 ನಿಮಿಷ ಕೊನೆಯದಾಗಿ ನೀವೇ ಮಾತಾಡಬೇಕು. ನಿಮ್ಮ ಒಂದು ಮೋಟಿವೇಶ್ನಲ್ ಟಾಕ್ ಈ ದೀಪಾವಳಿಯ ಸಂದರ್ಭದಲ್ಲಿ ಒಬ್ಬ ಕ್ರೈಸ್ತ ಧರ್ಮಗುರುಗಳಾಗಿ ನೀವು ಕೊಡಿ ನಮಗೆ, ಮಾತಾಡಿ. ಏನು ಹೇಳ್ತಿರೋ ಹೇಳಿ, ನಿಮಗೆ ಬಿಟ್ಟಿದ್ದು. ನಾವೆಲ್ಲರೂ ಮೊದಲು ಭಾರತೀಯರೆಂಬುದು ಎಣಿಸಿಕೊಂಡು ನಮ್ಮ ಜೀವನವನ್ನು ಪ್ರಾರಂಭ ಮಾಡಬೇಕು. ಭಾರತ ಮಾತೆಯನ್ನು ನಾವು ಗೌರವಿಸ್ತೇವೆ, ಆದರೆ ಆ ಭಾರತ ಮಾತೆಯ ಮಕ್ಕಳೆಂಬ ಆ ಭಾವನೆ ನಮ್ಮಲ್ಲಿ ಉಳಿದಿಲ್ಲ. ಎಲ್ಲರೂ ಸಹೋದರಿ ಎಂಬ ಮನೋಭಾವನೆಯಿಂದ ಆಗ ಹೇಳಿದ್ದನ್ನು ಪುನರುಚ್ಚಾರಣೆ ಮಾಡ್ತೇನೆ. ನಾವು ಇನ್ನೊಬ್ಬರನ್ನು ಅರಿತುಕೊಳ್ಳುವಂಥ ಒಂದು ಪ್ರಯತ್ನ ಮಾಡಬೇಕು. ಜಡ್ಜ್ ಮಾಡೋದಲ್ಲ, ಇನ್ನೊಬ್ಬರು ಜಡ್ಜ್ ಮಾಡಿ ಯಾರು ಸರಿ ಯಾರು ತಪ್ಪು ಅವ ನೋಡ್ತಾನೆ, ಅಲ್ಲೇ ಇರಲಿ. ಆದರೆ ನಾವು ಇನ್ನೊಬ್ಬರನ್ನು ಅರಿತುಕೊಳ್ಳುವಂಥ ಒಂದು ಪ್ರಯತ್ನ ಮಾಡಬೇಕು. ಅವ ಯಾಕೆ ಮಾಡಿದ್ದಾನೆ, ಅದರಲ್ಲಿ ಏನೋ ಒಳ್ಳೇದಿರ್ಲಿಕ್ಕೆ ಸಾಕು, ಸಾಧ್ಯವಾದರೆ ಅವನ ಹತ್ರ ಹೋಗಿ ಕೇಳೋದು. ಕೇಳಲಿಕ್ಕೆ ಆಗಿಲ್ಲ, ನಾವೆಲ್ಲ ಕೇಳಲಿಕ್ಕೆ ತಯಾರಿಲ್ಲ. ಯಾಕಂತೇಳಿದ್ರೆ ನಮಗೆ ಸತ್ಯ ಬೇಡ. ಯಾರೋ ಏನು ಹೇಳಿದ್ದನ್ನು ನಾನು ನಂಬ್ತೇವೆ ಅಂತ ಹೇಳಿದರೆ ನಾವು ಸತ್ಯವನ್ನು ಹುಡುಕಿಕೊಂಡು ಹೋಗೋದಿಲ್ಲ. ನನಗೆ ಸಾಕು, ಅವ ಹೇಳಿದ್ದೇ ಸಾಕು. ಎಲ್ಲ ರೀತಿಯಲ್ಲಿ ನಾವು ಸತ್ಯವನ್ನು ಹುಡುಕ್ಲಿಕ್ಕೆ ಹೋದರೆ ಅದನ್ನೇ ಸತ್ಯಾಗ್ರಹ. ಸತ್ಯವನ್ನೇ ನಾವು ಕಂಡು ಹುಡ್ಕೊಂತೇವೆ, ಸತ್ಯಾಗ್ರಹ ಆಗಬೇಕು ವಿನಃ ಇವತ್ತು ಇನ್ನೊಬ್ಬರಿಗೆ ಯಾವುದೋ ರೀತಿಯಲ್ಲಿ ಅನ್ಯಾಯ ಮಾಡುವಂಥದ್ದು ಸತ್ಯಾಗ್ರಹ ಅಲ್ಲ. ಹಾಗಾಗಿ ನಾವು ಇಷ್ಟೇ ಹೇಳುವಂಥ ಎಲ್ಲ ಧರ್ಮೀಯರು ಇನ್ನೊಬ್ಬರನ್ನು ಅರ್ಥ ಮಾಡಿಕೊಂಡು ಆ ಧರ್ಮವನ್ನು ಕೂಡ ಅರ್ಥ ಮಾಡಿಕೊಂಡು ಮೊದಲು ತನ್ನ ಧರ್ಮವನ್ನು ನಾನು ಅರಿತುಕೊಳ್ಳಬೇಕು. ಅದಕ್ಕಾಗಿ ನಾವು ಬಹುಸಂಖ್ಯಾತ ಹಿಂದೂ ಬಾಂಧವರಿಗೆ ಕೇಳುವುದು, ನಿಮ್ಮ ಧರ್ಮವನ್ನು ನೀವು ಮೊದಲು ಅರ್ಥ ಮಾಡಿಕೊಳ್ಳಿ, ಆನಂತರ ಬೇರೆ ಧರ್ಮದವರ ಬಗ್ಗೆ ತಿಳಿಲಿಕ್ಕೆ ಪ್ರಯತ್ನ ಮಾಡೋಣ. ಖಂಡಿತ ಪ್ರಯತ್ನ ಮಾಡೋಣ. ನಾವೆಲ್ಲ ಒಟ್ಟು ಸೇರೋಣ. ಇನ್ನು ಮುಂದೆ ನಾನು ನಮ್ಮ ಅಂತರ್ಧರ್ಮೀಯ ಸಂವಾದದ ಇದರ ಪರವಾಗಿ ಎಲ್ಲ ಧರ್ಮೀಯರನ್ನು ಒಟ್ಟು ಸೇರಿಸಿ ಬೇರೆ ಬೇರೆ ವಿಷಯಗಳ ಬಗ್ಗೆ ಸಮಾಲೋಚನೆ, ಚರ್ಚೆ ಇಲ್ಲ, ವಿಷಯಗಳ ಬಗ್ಗೆ ಒಂದು ಕಾನ್ಸೆಪ್ಟ್ ಆಫ್ ದೇವರು ಅಂದರೆ ಏನು ಎಂಬ ಬಗ್ಗೆ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಕರೆಕ್ಟ್. ದೇವರೆಂದ್ರೆ ಏನು ಗೊತ್ತಿಲ್ಲ, ಯಾರೋ ಏನೋ ಹೇಳಿದ್ದನ್ನು ಎಂಥದೋ ಮಾಡಿದ್ದಾರೆ. ಕರೆಕ್ಟ್. ಭಾರತೀಯ ಸಂಸ್ಕೃತಿಯಲ್ಲಿ ದೇವರೆಂದರೆ ಒಂದು ಅನುಭವ. ಕರೆಕ್ಟ್. ದೇವರೆಂಬುದೊಂದು ಅನುಭವ. ಆ ಅನುಭವ ನಿಮಗಾಗಿದೆ. ಕರೆಕ್ಟ್. ನಿಮ್ಮಂಥವ್ರಿಗೆ ತುಂಬಾ ಜನರಿಗೆ ಒಂದು ದೇವಸ್ಥಾನ ಆಗಿದೆ. ಅದು ಒಂದು ದೇವಸ್ಥಾನ, ಒಂದು ಮಸೀದಿ, ಒಂದು ಚರ್ಚ್ ನೋಡಿದಾಗ ಆ ಒಂದು ಅನುಭವ ಆಗ್ತದೆ. ನನ್ನ ವೈಯಕ್ತಿಕ ಅನುಭವ ಹೇಳ್ತೇನೆ. ನಾನು ಬಸ್ಸಿನಲ್ಲಿ ಕೂತಾಗ ಸ್ವಲ್ಪ ಧ್ಯಾನಮಗ್ನಾಗಿದ್ದರೆ ನನಗೆ ಹತ್ತಿರದಲ್ಲಿ ಒಂದು 10-50 ಅಡಿ ದೂರದಲ್ಲಿ ಒಂದು ದೇವಸ್ಥಾನ ಇರುವುದು ತನ್ನಷ್ಟಕ್ಕೆ ಗೊತ್ತಾಗ್ತದೆ ಅಲ್ವಾ. ಅಲ್ಲಿ 10 ಜನರು ದೇವರ ಹೆಸರಿನಲ್ಲಿ ಸೇರುವಂಥ ಒಂದು ಪವಿತ್ರ ಸ್ಥಳ. ಅದು ಒಂದು ಮಸೀದಿ ಇದ್ದರೆ ನನಗೆ ಗೊತ್ತಾಗ್ತದೆ.
ನಾನು ಮಾತ್ರ ಧ್ಯಾನಾಸಕ್ತನಾಗಿರಬೇಕು, ಬೇರೆ ಯಾವುದು ಆಲೋಚನೆ ಮಾಡಬಾರ್ದು. ಎಲ್ಲ ದೇವಸ್ಥಾನ ಇಲ್ಲಿ ಮಂಗಳೂರು, ಉಡುಪಿಯಿಂದ ಮಂಗಳೂರಿಗೆ ಹೋಗುವ ಅಲ್ಲಲ್ಲೆಲ್ಲ ದೇವಸ್ಥಾನ ಮತ್ತು ಮಸೀದಿಗಳಿದೆ, ನನಗೆ ದೂರದಲ್ಲೇ ಗೊತ್ತಾಗ್ತದೆ. ವೆರಿ ಗುಡ್. ಇದು ಅನುಭವ ಭಾರತೀಯರದ್ದು, ನನ್ನ ವೈಯಕ್ತಿಕವಾಗಿ ಅದು ಭಾರತ. ಒಳ್ಳೆ ಕೊನೆಯದಾಗಿ ಏನು ಹೇಳೋದಕ್ಕೆ ಬಯಸ್ತೀರಿ? 1 ನಿಮಿಷ ಇದೆ. ಈಗ ನಾವು ಸರ್ವಧರ್ಮವಾಗಿ ನಾವೊಂದು ಹಿಂದೂ ಆಗಿ ಎಲ್ಲರೂ ಒಗ್ಗಟ್ಟಾಗಿರಬೇಕು, ಕೋಮು ಇದಕ್ಕೆ ಯಾವುದಕ್ಕೂ ಹೋಗಬಾರ್ದು, ಒಳ್ಳೆಯ ಸಂದೇಶವನ್ನು ನಾವು ಹಿಂದೂಗಳಾಗಿ ಎಲ್ಲರಿಗೂ ನಾವೊಂದು ಹೇಳುವಂಥ ಮಾತು. ಯಾಕಂತ ಹೇಳಿದ್ರೆ ನಾವು ಒಂದು ಹಿಂದೂಗಳಾಗಿ ಎಲ್ಲ ಧರ್ಮವನ್ನು ಸ್ವೀಕಾರ ಮಾಡುವಾಗ ಎಲ್ಲ ಧರ್ಮದವರು ಹಿಂದೂಗಳು ಯಾವ ರೀತಿ ಸ್ವೀಕಾರ ಮಾಡ್ತಾರೆ ಹಾಗೂ ಕೂಡ ಅದನ್ನು ಕೂಡ ಆ ರೀತಿಯಲ್ಲಿ ಅವರು ಎಣಿಸಿಕೊಂಡು ಎಲ್ಲರೂ ಒಂದು ಸರ್ವಧರ್ಮವಾಗಿ ಇರಬೇಕಂತೇಳಿ ನನ್ನೊಂದು ಆಸೆ. ವೆರಿ ಗುಡ್. ಯಾವ ರೀತಿಯಲ್ಲೂ ಕೂಡ ಯಾರೂ ಕೂಡ ಇಂಥ ಒಂದು ಈಗ ಟಿಪ್ಪು ಗಿಪ್ಪು ಅಂತ ಹೇಳಿ ಯಾರೋದು ಅದು ಬರಬಾರ್ದು. ಯಾಕಂದರೆ ಟಿಪ್ಪು ಈಗ ಗಲಾಟೆ ಆಗುವಾಗ ಯಾರಿಗೂ ಏನು ಈಗ ಸತ್ತವರಿಗೂ ಗೊತ್ತಿಲ್ಲ, ಮಾಡಿದವರಿಗೂ ಗೊತ್ತಿಲ್ಲ. ಅದನ್ನು ನಾವು ಎಣಿಸ್ಕೊಂಡು ಅದನ್ನು ಯಾವತ್ತೂ ಬರಬಾರ್ದು ಎಂದು ನಮ್ಮ ಆಶೆಯನ್ನು ಇಟ್ಕೊಂಡು ನಾವು ಎಲ್ಲ ಧರ್ಮದವರು ಒಟ್ಟುಗೂಡಿ ದೀಪಾವಳಿ ಆಗಲಿ, ಕ್ರಿಸ್ಮಸ್ ಆಗಲಿ, ಅಥವಾ ಮೊಹರಂ ಆಗಲಿ, ಅಥವಾ ಏನು ಇದಾಗಲಿ, ಯಾವ ರೀತಿ ಎಲ್ಲ ರೀತಿಗಳು ಕೂಡ ಎಲ್ಲ ಧರ್ಮದವರು ಅದನ್ನು ಸ್ವೀಕಾರ ಮಾಡಬೇಕಂತೇಳಿ ನನ್ನೊಂದು. ಬಹಳ ಒಳ್ಳೆ ಮಾತನ್ನು ಹೇಳಿದ್ರಿ ಫಾದರ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಮಿಂಗ್. ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಇನ್ನೊಮ್ಮೆ ಭೇಟಿಯಾಗುವ, ನಿಮ್ಮನ್ನು ಬೇರೆ ಕಾರ್ಯಕ್ರಮಕ್ಕೆ ನಾವು ಆಹ್ವಾನಿಸ್ತೇವೆ. ನಿತ್ಯಾನಂದ ಒಳ್ಕಡ್ ಅವರೇ, ಈ ಥರ ಒಳ್ಳೆ ಕಾರ್ಯಕ್ರಮಗಳು ಮುಂದುವರಿಲಿ, ನಿಮ್ಮ ಬೆನ್ನ ಹಿಂದೆ ನಾವಿದ್ದೇವೆ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಿನ್ನೆ ಫೇಸ್ಬುಕ್ಕಲ್ಲೂ ಕೂಡ ನಾನೊಂದು ಸ್ಟೇಟಸ್ ಹಾಕಿದ್ದೆ. ಕೋಮು ಸಂಘರ್ಷ ಏನು ನಡೀತು ಅದರಿಂದ ನಾನು ಬರೆದಂಥ ಒಂದು ಸಾಲು ನನಗೆ ನೆನಪಾಗುತ್ತೆ. ಕುವೆಂಪು ಅವರು ಇದನ್ನೇ ಹೇಳ್ತಾರೆ, ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಕೋಮು ಸಂಘರ್ಷ ಆಗಬಾರ್ದಾಗಿತ್ತು. ಇದನ್ನು ಫಾದರ್ ಅವರು ಹೇಳಿದಾಗೆ ಬೇರೆ ಧರ್ಮವನ್ನು ನಾವು ಅರಿಯುವ ಪ್ರಯತ್ನವನ್ನು ಮಾಡೋಣ, ಜಡ್ಜ್ ಮಾಡೋ ಪ್ರಯತ್ನ ಬೇಡ. ಇಲ್ಲಿ ಯಾವ ಧರ್ಮವೂ ದೊಡ್ಡದಲ್ಲ, ಆದರೆ ಮಾನವ ಧರ್ಮ ಮಾತ್ರ ದೊಡ್ಡದಿಲ್ಲಿ. ನಮ್ಮದು ಮನುಷ್ಯ ಜಾತಿ, ಮಾನವ ಧರ್ಮ, ಇದನ್ನು ಪ್ರತಿಪಾದಿಸಿಕೊಂಡು ಮುನ್ನಡೆಯೋಣ ಅನ್ನೋದೇ ಈ ಹೊತ್ತಿನ ಸಂದೇಶ ಎಲ್ಲರ ಪರವಾಗಿ. ಇದು ಈ ಹೊತ್ತಿನ ವಿಶೇಷ. ನಿಮ್ಮೂರಿಂದ ನಿರಂತರ ಸುದ್ದಿ ಮತ್ತು ಮನೋರಂಜನೆಗೆ ನೋಡ್ತಾನೆ ಇರಿ ಸ್ಪಂದನ. ನಮಸ್ಕಾರ. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು.